ಮಹಾಕಾಳಿ ದೇವಸ್ಥಾನದ ಪುನಃ ಇದು ಇದನ್ನು ನವೀಕರಣ ಮಾಡೋದು ಅದೇ ಜೀರ್ಣೋದ್ಧಾರ ಹೌದಾಗುತ್ತೆ. ಇದು ತುಂಬ ನಾಳೆಯ ಶುಭ ದಿವಸದಲ್ಲಿ ಮಾಡುವಂತಹ ಸಂಕಲ್ಪ ಮಾಡುವವರೆಲ್ಲ ಇದ್ದು ಸಂಕಲ್ಪ ಮಾಡಿ ಬರ್ತೀವಿ. ಹಾಗೆ ನಾಳೆ ನಡೆಯತಕ್ಕಂತಹ ಷಡಾಧಾರ ನಿಧಿಕುಂಭ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಿರ್ವಿಘ್ನೆಯಿಂದ ಚೆಂದೆಯಿಂದ ಯಶಸ್ವಿಯಾಗಿ ಸಾಂಗವಾಗಿಸಬಹುದು ಅಂತ ಹೇಳಿ ಆ ಮೂಲಕ ಆ ಸ್ಥಳದಲ್ಲಿ ಆಗತಕ್ಕಂತಹ ಮಹಾಕಾಳಿ ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿ ನಿಮಿತ್ತವಾಗಿ ಬೇಕಾಗುವಂತಹ ಆರ್ಥಿಕತೆಗಳು ಸಲಕರಣೆಗಳು ಪರಿಕರಗಳೆಲ್ಲ ಸಮಯಕ್ಕೆ ಸರಿ ಕ್ರೋಢೀಕರಣಗೊಂಡು ಎಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಆದಷ್ಟು ಬೇಗ ನಿರ್ವಿಘ್ನ ಚೆಂದೆಯಿಂದ ಯಶಸ್ವಿಯಾಗಿ ಸುಂದರ ಕಲಾತ್ಮಕವಾಗಿ ಆ ಮಹಾಕಾಳಿ ದೇವಸ್ಥಾನ ನಿರ್ಮಾಣಗೊಂಡು ಮುಹೂರ್ತದಲ್ಲಿ ಪ್ರತಿಷ್ಠಾಪನಾದಿ ನಾಳೆಯ ನಿಧಿಕುಂಭದ ಮೂಲಕ ಪ್ರತಿಷ್ಠಾಪನಾದಿ ಕಾರ್ಯಕ್ರಮ ಜೀರ್ಣೋದ್ಧಾರ ಅಥವಾ ಪ್ರತಿಷ್ಠಾಪನಾ ಬ್ರಹ್ಮಕಲಶ ಕಾರ್ಯಕ್ರಮಗಳು ನಿರ್ವಿಘ್ನ ಸಾಂಗೋಪಾಂಗವಾಗಿ ಆದಷ್ಟು ಬೇಗ ನೆರವೇರುವಂತೆ ಆ ಶಕ್ತಿ ಚೈತನ್ಯವು ಭಾಗ್ಯವನ್ನು ನಮಗೆಲ್ಲರಿಗೂ ಅನುಗ್ರಹಿಸಿ ನಿಮ್ಮ ಎಲ್ಲರ ಸಕಲ ಇಷ್ಟಾರ್ಥ ಮನಸ್ಸಂಕಲ್ಪವನ್ನು ಈಡೇರಿಸುವುದರ ಮೂಲಕ ಬರತಕ್ಕಂತಹ ಯಾವುದೇ ವಿಘ್ನಗಳು, ದುರಿತಗಳು, ಅಡಚಣೆಗಳು ಯಾವುದೇ ಪರಿಸ್ಥಿತಿ ಬರತಕ್ಕಂತಹ ದೋಷಗಳಿದ್ದಲ್ಲಿ ಎಲ್ಲವನ್ನು ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತು ಎಂಬ ಸೌಭಾಗ್ಯದೊಂದಿಗೆ ಆ ಸಾಫಲ್ಯತೆಯನ್ನು ಸಪರಿವಾರ ಸಹಿತ ಮಹಾನ್ವೀಸನ್ನು ಎಲ್ಲರಿಗೂ ಅನುಗ್ರಹಿಸುವಂತಹ ಆ ಪುಣ್ಯಕೀರ್ತಿ ಮಹಾನ್ವೀ ಸಮಿತಿ ಭಕ್ತಿ ಶುದ್ಧವಾದಂಥ ಪ್ರಾರ್ಥನೆ ಇದಂ ಶಾಂತಂ ಪದ್ಮಾಸನಸ್ಥಂ ಶಶಧರಂ ಶೂಲಂ ವಜ್ರಂಚ ಖಡ್ಗಂ ಭಾಗ್ಯವಂತಂ ನಾಗಂ ಪಾಶಂಚವಿಂಟಾಮದವತಂ ಸಾಂಸ್ಥಂ ಭಾಗ್ಯ ಸರ್ವಾಲಂಕಾರಯುಕ್ತಂ ಸುಖಟಿಕಂ ನಿಸಾದಾಶಿವಾಕ್ಷಂ ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರೌ ಗಣೇಶಸ್ಕಂದವಾಂಚಸಿದ್ಧರೇ ತದೇವ ಲಕ್ಷ್ಮೀ ದೇವ ವಿದ್ಯಾಬಲಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಶ್ರೀ ಮಹಾಕಾಳಿ ನಮಃ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಂಗರಸರ ಕಾಲದಲ್ಲಿ ಸ್ಥಾಪಿತರಾಗಿರ್ತಕ್ಕಂಥ ಇತಿಹಾಸ ಇರತಕ್ಕಂಥ ಶ್ರೀ ಪದ್ಮಾವತಿ ಅಮ್ಮನವರ ಸಾನ್ನಿಧ್ಯ ಏನಿತ್ತ, ಕಾಲಕ್ರಮೇಣ ಆ ಬಂಗರಸರ ಆಳ್ವಿಕೆಯ ನಂತರ ಆ ಸಾನ್ನಿಧ್ಯದ ಕ್ಷೀಣತೆ ಆದ ನಂತರ ಇಲ್ಲಿ ಪುತ್ತೂರಿನ ಕಿಲ್ಲೆ ಮೈದಾನದ ಬಳಿ ಇರತಕ್ಕಂಥ ರಾಧಾಬಾಯಿ ಕುಟುಂಬದವರು ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ದುರ್ಗೆಯ ದೇವಿಯ ಸಾನ್ನಿಧ್ಯದ ಪ್ರಶ್ನಾ ಚಿಂತನೆಗಳು ನಡೆದು ಇವತ್ತು ಆ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಆ ಕ್ಷೇತ್ರದಲ್ಲಿ ಮಹಾಕಾಳಿಯ ಸಾನ್ನಿಧ್ಯವನ್ನು ಅಲ್ಲಿ ಇವತ್ತು ಮಹಾಕಾಳಿಯ ಸ್ವರೂಪದಲ್ಲಿ ಆ ಸಾನ್ನಿಧ್ಯವನ್ನು ಆರಾಧನೆ ಮಾಡಿಕೊಂಡು ಬರಬೇಕು ಅಂತ ಜ್ಯೋತಿಷ್ಯದ ಚಿಂತನೆ ಪ್ರಕಾರ ಇವತ್ತಿನ ದಿನ ನಮ್ಮ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಸನ್ನಿಧಿಯಿಂದ ಹೊರಟಿರ್ತಕ್ಕಂಥ ಈ ನಿಧಿಕುಂಭದ ಮೆರವಣಿಗೆ ನಾಳೆ ಭಾನುವಾರ 11ನೇ ತಾರೀಕಿಗೆ ಬೆಳಿಗ್ಗೆ 8:26 ಸುಮುಹೂರ್ತದಲ್ಲಿ ನಮ್ಮ ಕ್ಷೇತ್ರದ ತಂತ್ರಿಗಳಾಗಿರ್ತಕ್ಕಂಥ ಶ್ರೀ ಕುಂಟಾರು ರವೀಶ ತಂತ್ರಿಗಳವರ ನೇತೃತ್ವದಲ್ಲಿ ನಮ್ಮ ವೇದಮೂರ್ತಿ ರಾಮದಾಸ್ ಭಟ್ ಅವರ ಪೌರೋಹಿತ್ಯದಲ್ಲಿ ನಡೆಯುವಂಥ ಷಡಾಧಾರ ಪ್ರತಿಷ್ಠೆಯ ಕಾರ್ಯಕ್ರಮಗಳಿಗೆ ಎಲ್ಲ ಸಮಾಜದ ಪುತ್ತೂರಿನ ಸರ್ವಜನರ ಸಹಕಾರವನ್ನು ಬಯಸ್ತಾ ಮುಂದಿನ ದಿನಗಳಲ್ಲಿ ಆ ಭವ್ಯವಾಗಿರ್ತಕ್ಕಂಥ ಆ ಮಹಾಕಾಳಿಯ ಗುಡಿಯ ನಿರ್ಮಾಣಕ್ಕೆ ಎಲ್ಲರೂ ಸಹಕಾರವನ್ನು ಮಾಡಬೇಕು ಮತ್ತು
ಬಹಳ ವರ್ಷಗಳ ಹಿಂದಿನ ಸಾನ್ನಿಧ್ಯದ ಆ ಪುನರುಜ್ಜೀವನದ ಸಂದರ್ಭ, ಆ ಮಹಾಕಾಳಿಯ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠೆಯ ಸಂದರ್ಭ ತಾವೆಲ್ಲರೂ ಆ ಕಾರ್ಯದಲ್ಲಿ ಭಾಗವಹಿಸಿ ಮಹಾಕಾಳಿಯ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಎಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಜೈ ಶ್ರೀರಾಮ್. मुदाकरात्तमोदकं सदा विमुक्तिसाधकं कलाधरावतंसकं विलासिलोकरम् अनायकैकनायकं विनाशिते भदैत्यकं नकाशुभाशुनाशकं नमामि तं विनायकम् नमामि तं विनायकम् मुदाकरात्तमोदकं सदा विमुक्तिसाधकं कलाधरावतंसकं विलासिलोकरक्षकम् तीतरातिभीकरं नवोदितार्कभास्वरं नमः सुरारिनिर्जरं नताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रयि परात्परं निरन्तरं परात्परं निरन्तरम् मुदाकरात्तमोदकं सदा विमुक्तिसाधकं कलाधरावतंसकं विलासिलोकरक्षकम्
ಚಿನ್ನ ಬಾರೋ ಬೇಗ ಬಾರೋ ವರವೇಲಾಪುರದ ಚಿನ್ನ ಬಾರು ಬೇಗ ಬಾರು ಮೇಘವರ್ಣ ಉದಾರ ಗಂಭೀರ ಬೇಗ ಬಾರೋ ಆರಾಲಂಕಾರ ರಘುವೀರ ಬೇಗ ಬಾರೋ ಆರಾಲಂಕಾರ ರಘುವೀರ ಬೇಗ ಬಾರೋ ಅಯ್ಯ ವಿಜಯ ಸಾಹಯ್ಯ ಬೇಗ ಬಾರೋ ಅಯ್ಯ ವಿಜಯ ಸಾಹಯ್ಯ ಬೇಗ ಬಾರೋ. ಪದೇ ಪದೇ ಕಂಡು ಬಂದಿರುವುದು ಆಡಳಿತ ವರ್ಗಕ್ಕೂ ಹತ್ತೂರಿನವರಿಗೂ ತಿಳಿದಿರುವ ವಿಷಯವಾಗಿದೆ. ಪ್ರಸ್ತುತ ಈ ಸನ್ನಿಧಾನದಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಸಮಸ್ತ ಸ್ಥಿತಿಗಳನ್ನು ಮಾಡಿ ಈ ಕಳೆದ ಜೀರ್ಣೋದ್ಧಾರಕ್ಕಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಈ ಸನ್ನಿಧಾನದಲ್ಲಿ ಹತ್ತೂರಿನ ಸಮಸ್ತ ನಾಗರಿಕ സുരനി അയ്യപ്പ മാധവന്റെ തിരുമകനി ശനിയുടെ ഹരണി മരണി നീ അരവണ മധുരൻ വരണി മനസ്സിൻ പമ്പയിൽ നീരാടുവനി ശരണമതിയലകളണിയണ വരദനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മഥനി ശിവസുതനി അയ്യപ്പ മാധവന്റെ തിരുമകനി ಜೀರ್ಣೋದ್ಧಾರ ಸಮಿತಿ ಪುತ್ತೂರು ಶ್ರೀ ವಿಶ್ವಮಸು ನಾಮ ಸಂವತ್ಸರದ ವೈಶಾಖ ಮಾಸ 2025 ರವಿವಾರದಂದು ಬೆಳಗ್ಗೆ 1:26
ಕಟಿಯಲ್ಲಿ ಬಂದು ನಿಂತಳು ಸುಂದರ ಕಟಿಯಲ್ಲಿ ಕಲಿತಳು ಬಂದು ನಿಂತಳು ಸುಂದರ ಕಟಿಯಲ್ಲಿ ಕಲಿತಳು ನಂದಿ ನದಿಯ ಕಟಿಯಲ್ಲಿ ಬಂದು ನಿಂತಳು ಸುಂದರ ಕಟಿಯಲ್ಲಿ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗಾಗಲೇ ಈ ಮಹಾಕಾಳಿ ಸಾನ್ನಿಧ್ಯದ ಬಗ್ಗೆ ಮುರಳಣ್ಣನವರು ವಿವರವಾಗಿ ಹೇಳಿದ್ದಾರೆ. ಇನ್ನೆರಡು ಮಾತುಗಳನ್ನು ಹೇಳೋಕ್ಕೆ ನಮ್ಮ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ನಾವೆಲ್ಲರೂ ಶಿವಶಕ್ತಿಯನ್ನು ಆರಾಧನೆ ಮಾಡಿಕೊಂಡು ಬಂದವರು. ಆದ್ದರಿಂದ ಹತ್ತೂರಿನ ಒಡೆಯ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಇರುವಂತಹ ಈ ಶಕ್ತಿ ಆರಾಧನೆಯನ್ನು ನಾವು ಮಾಡಬೇಕಾಗಿ ಬಂದಂತಹ ಈ ಭಾಗ್ಯವು ದೇವರು ನಮಗೆ ಕೊಟ್ಟಂತು. ಭಾಗ್ಯಂ ಫಲತಿ ಸರ್ವತ್ರ ಅನುವಿದ್ಯಾನುಪೌರುಷಂ ಹೇಳಂತೆ ಮಹಾಭಾಗ್ಯವಾಗಿದೆ. ನಾವು ಗುಡಿಯಲ್ಲಿ ಸ್ಥೂಲ ರೂಪದಲ್ಲಿರುವಂತಹ ಅವಳನ್ನು ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ನೋಡುವ ಹಾಗೆ ನಮ್ಮ ಭಾರತೀಯರನ್ನೆಲ್ಲ ರಕ್ಷಣೆ ಮಾಡುವಂತಹ ಗಡಿಯಲ್ಲಿರುವ ಯೋಧರಿಗೂ ನಮಸ್ಕಾರಗಳನ್ನು ಮಾಡುವ ಮೂಲಕ ಸರ್ವಾಬಾಧ ಪ್ರಶಮನಂ ತ್ರೈಲೋಕೀಶ ಖಲೀಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮತ್ವೈರಿ ವಿನಾಶನಂ. ನನ್ನನ್ನು ಪೂಜನೆ ಆರಾಧನೆಯ ಭಕ್ತಿಯಿಂದ ಮಾಡಿದಲ್ಲಿ ನಿಮ್ಮ ಎಲ್ಲ ವೈರಿಗಳನ್ನು ನಾಶ ಮಾಡುತ್ತೇನೆ ಎಂದು ಹೇಳಿ ಮಾರ್ಕಾಂಡೀಯ ಪುರಾಣದಲ್ಲಿ ಆ ಭಗವತಿಯು ಕೊಟ್ಟಂಥ ಮಾತಿನಂತೆ ನಾವು ನಡೆಯಲು ಪ್ರಯತ್ನ ಪಡುವ. ಅದಲ್ಲದೆ ಯದಾ ಋಣಾಕ್ಯತ್ರೈಲೋಕ್ಯಂ ಮಹಾಬಾಧಾಂಕರಿಷ್ಯತಿ ತದಾಹಂ ಬ್ರಾಹ್ಮರಂ ರೂಪಂ ಕೃತ್ವಾ ಸಂಖ್ಯೆಯ ಷಡ್ಪದಂ. ಕಲಿಕಾಲದಲ್ಲಿ ಶತ್ರುಗಳು ಆಸುರಿ ಶಕ್ತಿಗಳು ಪ್ರಭಾವಿಸಿಕೊಂಡು ನಮಗೆ ತೊಂದರೆಗಳನ್ನು ಕೊಟ್ಟಾಗ ನಾನು ಬ್ರಾಹ್ಮರಿ ರೂಪದಲ್ಲಿ ಅವರೆಲ್ಲರನ್ನು ನಾಶ ಮಾಡುತ್ತಾನೆ ಎಂದು ಆತಳು ಆ ಮಾರ್ಕಾಂಡೀಯ ಪುರಾಣದಲ್ಲಿ ದುಂಬಿಯ ರೂಪದಲ್ಲಿ ನಾನು ಬಂದು ಆ ದುಷ್ಟರನ್ನು ಆಸುರಿ ಶಕ್ತಿಗಳನ್ನು ನಾನು ನಾಶ ಮಾಡುತ್ತೇನೆ ಎಂದು ಅವಳು ಆ ಭಗವತಿಯು ಕೊಟ್ಟಂಥ ಮಾತಿದೆ. ಅದೆಲ್ಲವೂ ಕಾರ್ಯರೂಪಕ್ಕೆ ಬರುತ್ತಾ ಇದೆ. ರಫೇಲ್ ಎಂಬುದು ವಿಜ್ಞಾನದ ಒಂದು ಬ್ರಾಹ್ಮರಿಯೇ ಎಂದು ಹೇಳಬಹುದು. ಆ ರಫೇಲ್ ಮೂಲಕವಾಗಿ ಶತ್ರುಗಳನ್ನು ನಾಶ ಮಾಡುವಂತಹ ಆ ಮಹಾನ್ ನಾಯಕರು ನಮ್ಮ ಭೂಮಿಯಲ್ಲಿದ್ದಾರೆ. ಎಲ್ಲರಿಗೂ ನಾವು ವಂದನೆಗಳನ್ನು ಹೇಳುತ್ತಾ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಎಂದು ನಿತ್ಯ ಕಾಲವು ಅವಳನ್ನು ಆರಾಧನೆ ಮಾಡುವಂಥ ಭಾಗ್ಯವು ನಮಗೆ ಒದಗಿ ಬರಲಿ ಹೇಳಿ ಆ ಮಹಾಕಾಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತೀಯ ಸೈನ್ಯಕ್ಕೆ ಜೈ, ಭಾರತೀಯ ಸೈನ್ಯಕ್ಕೆ ಜೈ. ಇವತ್ತಿನ ದಿನ ಭಾಳ ನಮಗೆ ಒಂದು ಖುಷಿಯ ಸಂದರ್ಭ. ಇಷ್ಟರವರೆಗೆ ನಾವು ಏನಂತ ಹೇಳಿದರೆ ಇಲ್ಲಿ ಒಂದು ದೇವಿ ಮಂದಿರ ಉಂಟು ಅಂತ ನಮ್ಮನ್ನು ಎಲ್ಲ ಹೇಳ್ತಿದ್ರು. ಆದರೆ ಇವತ್ತು ನಮಗೆ ಅದರ ಮಹತ್ವ, ಅದರ ಹಿಂದಿನ ಇದು ಎಲ್ಲ ನಮಗೆ ಈಗ ಗೊತ್ತಾಗಿ, ಹಿನ್ನೆಲೆಗಳೆಲ್ಲ ಗೊತ್ತಾಗಿ ಈಗ ನಮಗೆ ಇವತ್ತಿನ ದಿನದಿಂದ ಭಾಳ ಖುಷಿಯ ಸಂಭ್ರಮ, ಇದು ಸಂತೋಷದ ವಿಷಯ. ಹಾಗೆ ಇನ್ನೂ ಈ ದೇವಸ್ಥಾನ ಚಂದದ ರೀತಿಯಲ್ಲಿ ಜೀರ್ಣೋದ್ಧಾರ ಆಗಿ ನಿಮ್ಮ ಎಲ್ಲರ ತನು ಮನ ಧನ ಸಹಾಯದಿಂದ ಇದನ್ನೊಂದು ಹೌದು ದೇವಸ್ಥಾನದ ರೂಪದಲ್ಲಿ ರೂಪುಗೊಳ್ಳಿ ಅಂತೇಳಿ, ಸಾನ್ನಿಧ್ಯ ಆಗಲಿ ಅಂತ ಹೇಳಿ ನಾವು ಪುತ್ತೂರು ಜನರಲ್ಲಿ ಕೈ ಮುಗಿದು ಒಳ್ಳೆಯದಾಗಲಿ. ಹೌದು.
ಷಡಾಧಾರದ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದ್ರೆ ತಕ್ಷಣ ನಮ್ಮ ಕಣ್ಣಿಗೆ ಬಂದಂತವರು ನಮ್ಮ ಜ್ಞಾನಶಕ್ತಿ, ದೇವರು ಜ್ಞಾನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪುತ್ತೂರಿನ ಸೀಮಾಧಿಪತಿಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರ ಕ್ಷೇತ್ರದ ತಂತ್ರಿಗಳಾಗಿರ್ತಕ್ಕಂಥ ರವೀಶ ತಂತ್ರಿಗಳನ್ನ ಇಲ್ಲಿ ಕರೆಸಬೇಕು ಅಂತ ಒಂದು ನಮ್ಮ ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನ. ಆ ಪ್ರಕಾರ ತಂತ್ರಿಗಳ ಹತ್ರ ವಿನಂತಿಯನ್ನು ಮಾಡಿದಾಗ ತಕ್ಷಣ ಒಪ್ಪಿಕೊಂಡು ಮತ್ತು ಇವತ್ತು ನಮ್ಮ ಜೊತೆ ಸೇರಿಕೊಂಡು ಆ ಷಡಾಧಾರ ಪ್ರತಿಷ್ಠೆಯನ್ನ ಮಾಡಿ ನಮಗೆ ಅನುಗ್ರಹವನ್ನ, ನಮಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಅವರನ್ನ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಮತ್ತು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಜಗನ್ನಾಥ್ ಕಾಮತ್ ಮತ್ತೆ ನರೇಂದ್ರ ನಾಯ್ಕ ಅವರು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಮಾಡಬೇಕು ಅಂತ, ನಮ್ಮೆಲ್ಲರ ಪರವಾಗಿ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಒಬ್ರು ಮಾರ್ಗದರ್ಶಕರು, ಹಾಗೆ ನಮ್ಮ ಧಾರ್ಮಿಕ ಚಿಂತನೆಯನ್ನ ಹೆಚ್ಚಿಸೋದಕ್ಕೋಸ್ಕರ ನಮ್ಮ ಜೊತೆ ಆರಂಭದಿಂದ ನಮ್ಮ ಜೊತೆ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿರತಕ್ಕಂತ ಉಡುಪಿಯ ಹಿರಿಯರು ಆಗಿರ್ತಕ್ಕಂಥ ವೇದಮೂರ್ತಿ ರಾಮದಾಸ್ ಭಟ್ ಅವರು ನಮ್ಮ ಪ್ರತಿ ಸಂದರ್ಭದಲ್ಲೂ ಮಾರ್ಗದರ್ಶನವನ್ನು ಮಾಡಿಕೊಂಡು ಇವತ್ತಿನ ನಿಧಿ ಕುಂಭಕ್ಕೂ ತಮ್ಮದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವೇದಮೂರ್ತಿ ರಾಮದಾಸ್ ಭಟ್ ಅವರು ಬನ್ನಂಜೆ, ಇವರನ್ನ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಮತ್ತು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಜಗದೀಶ್ ಶೆಣೈ ಬಾಮಿಯವರು ಮತ್ತು ನಿತಿನ್ ಕುಮಾರ್ ಮಂಗಳ ಅವರು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಭಕ್ತ ಬಂಧುಗಳಿಗೆ, ಈ ಪರಿಸರದ ಎಲ್ಲ ಭಗವದ್ ಭಕ್ತರಿಗೆ ಮುಂದಿನ ಕಾರ್ಯದ ಬಗ್ಗೆ, ಇವತ್ತು ಈ ಒಂದು ಗುಡಿ ಸಣ್ಣದಾಗಿರ್ತಕ್ಕಂಥ ಈ ಜಾಗದಲ್ಲಿ ಮಹಾಕಾಳಿಯ ಗುಡಿ ಮತ್ತು ರಕ್ತೇಶ್ವರಿ ನಮ್ಮ ಹಿಂದೆ ವಾಯುವ್ಯ ಭಾಗದಲ್ಲಿ ಸದಾ ನಮ್ಮನ್ನು ಅನುಗ್ರಹಿಸುವಂತ ಒಂದು ಕಟ್ಟೆಯನ್ನ ಮಾಡಬೇಕು. ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮನ್ನ ಮುಂದಿನ ಕಾರ್ಯಗಳಿಗೆ, ಅಂದ್ರೆ ನಮಗೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಧೀಶಕ್ತಿ, ಜ್ಞಾನಶಕ್ತಿಯನ್ನ ಹೆಚ್ಚು ಮಾಡುವಂತ ಕೆಲಸ ಮತ್ತು ಮುಂದೆ ಹೇಗೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳುವಂತಹ ಒಂದು ಮಾರ್ಗದರ್ಶನ, ಅನುಗ್ರಹ ಮಾತುಗಳನ್ನ ಮಾಡಬೇಕು ಅಂತ ಭಕ್ತಿಪೂರ್ವಕವಾಗಿ ಕುಂಟಾರು ರವೀಶ ತಂತ್ರಿಯವರ ಹತ್ರ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಆ ರೀತಿ ತಪಸ್ಸು ಮಾಡಿರುವಂಥದ್ದನ್ನು ನಾವು ಪುರಾಣಗಳಲ್ಲಿ ನಾವು ಓದಿದ್ದೇವೆ. ಆದರೆ ಕಲಿಯುಗದಲ್ಲಿ ಅದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ, ಮನುಷ್ಯನ ಸ್ಥಿತಿ ಆಗಿದೆ. ಇನ್ನೊಂದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗ ದೇವರನ್ನು ಎಲ್ಲಿ ಬೇಕಾದರೂ ಕೂಡ ಭಜಿಸಬಹುದು. ನೀವು ಗೊತ್ತಿರಬಹುದು, ನಿನ್ನೆ ಒಂದು ಸ್ವಲ್ಪ ಹೊತ್ತಿನ ಕಾಲ ಭಾರತಕ್ಕೆ ಒಂದು ಆಶ್ವಾಸದ ಗಳಿಗೆ ಆಗಿತ್ತು. ಯಾಕೆಂದ್ರೆ ಯುದ್ಧ ವಿರಾಮ ಅಂತ ಹೇಳುವಂತ ಘೋಷಣೆ ಆಯಿತು. ಆ ಯುದ್ಧ ವಿರಾಮ ಅಂತ ಘೋಷಣೆ ಆದ ಕೂಡಲೇ ಕರ್ತವ್ಯದಲ್ಲಿದ್ದಂಥ ಸೈನಿಕರೆಲ್ಲರೂ ಕೂಡ ಅವ್ರ ಕೈಯಲ್ಲಿ ತಾಳವನ್ನು ತೆಕ್ಕೊಂಡು ದೇವರ ಭಜನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ದೇವರ ದೀಪ ಉರಿಸಲಿಲ್ಲ, ದೇವರ ಗುಡಿ ಇಲ್ಲ, ಎಲ್ಲಿ ಬೇಕಾದ್ರೂ ಭಜಿಸಬಹುದು. ಅದು ಭಕ್ತಿ ಮಾರ್ಗ. ದೇವರನ್ನು ಎಲ್ಲಿಯೂ ಭಜಿಸಬಹುದು, ಅದಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಆದರೆ ಪ್ರಾಪಂಚಿಕವಾಗಿರುವಂತ ಎರಡು ಶಕ್ತಿಗಳು, ಒಂದು ಸತ್ಶಕ್ತಿ ಮತ್ತೊಂದು ಅಸತ್ ದುಷ್ಟಶಕ್ತಿಗಳು. ದುಷ್ಟಶಕ್ತಿಗಳನ್ನು ಸಂಪೂರ್ಣ ದೂರ ಮಾಡಬೇಕು ಅಂತಾದ್ರೆ ಇಲ್ಲಿ ನಿರಂತರವಾಗಿ ಶಕ್ತಿ ಉತ್ಪತ್ತಿ ಆಗ್ತಾ ಇರಬೇಕು. ಆ ರೀತಿಯ ಶಕ್ತಿ ಭಜನೆಯಿಂದ ಉತ್ಪತ್ತಿ ಆಗಲಿಕ್ಕಿಲ್ಲ. ಭಜನೆಯಿಂದ ನಮಗೆ ಬೇಕಾಗಿರುವಂತ ಬಲ ಸಿಗಬಹುದು ಅಷ್ಟೇ. ಆಗ ನಿರಂತರವಾಗಿರುವಂತಹ ಶಕ್ತಿ ಉತ್ಪತ್ತಿಗಿರುವಂತ ಮಾರ್ಗ ಯಾವುದು? ಅದು ಕರ್ಮ ಮಾರ್ಗ. ಆ ಕರ್ಮ ಮಾರ್ಗದಲ್ಲಿ ನಮಗೆ ಬೋಧಿಸಿರೋ ರೀತಿಯಲ್ಲಿ ನಾವು ವೈದಿಕವಾಗಿ ಮಾಡುವಂತ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ. ದೇವಾಲಯದಲ್ಲಿ ಈ ರೀತಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಬರ್ತೇವೆ. ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ ಬೀಜೇನ ಬಿಂಬಂ ಪುರುಷಾತ್ಮಕಂ ಧಾಮ. ಅಲ್ಲಿ ಒಳಗಡೆ ಈಗ ನಾವು ಮತ್ತೆ ಯಾವಾಗ ಪ್ರಾರಂಭ ಮಾಡುತ್ತೇವೆ? ಶಿಲಾನ್ಯಾಸದಿಂದ ಪ್ರಾರಂಭ ಮಾಡುತ್ತೇವೆ ಒಂದು ದೇವಾಲಯ ನಿರ್ಮಾಣಕ್ಕೆ. ಸಾಧಾರಣ ನಮ್ಮ ಊರಿನ ಭಾಷೆಯಲ್ಲಿ ಕೆಸರು ಕಲ್ಲು ಹಾಕೋದು ಅಂತ ಹೇಳ್ತೇವೆ. ನಿಜವಾಗಿ ಅದು ಸರಿಯಾಗಿರುವಂಥದ್ದು. ಎಲ್ಲಿಂದ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಂದ್ರೆ ನಾವು ಅಗದು ನೀರು ಸಿಗುವಲ್ಲಿಂದೇ
ದೇವಾಲಯವನ್ನು ನಿರ್ಮಾಣ ಮಾಡಬಹುದು. ಹಾಗೆ ಆ ನೀರು ಸಿಗುವಲ್ಲಿ ಹಾಕುವ ಕಲ್ಲಿಗೆ ಕೆಸರು ಕಲ್ಲು ಅಂತ ಹೆಸರು. ಹಾಗೆ ಆ ಕೆಸರು ಕಲ್ಲು ಹಾಕಿ ಅದರ ನಂತರ ಈ ಷಡಧಾರ ಪ್ರತಿಷ್ಠೆ ಮಾಡ್ತೇವೆ. ನಂತರ ಅದರ ಮೇಲೆ ನಪುಂಸಕ ಶಿಲೆ ಬರ್ತದೆ. ನಪುಂಸಕ ಶಿಲೆಯ ಮೇಲೆ ಪಾಣಿಪೀಠ ಬರ್ತದೆ. ಪಾಣಿಪೀಠದಲ್ಲಿ ನಾವು ಬಿಂಬವನ್ನು ಕುಳ್ಳಿರಿಸ್ತೇವೆ. ಅಲ್ಲಿ ಸ್ಥಿರ ಪ್ರತಿಷ್ಠೆ ಆಗಿದ್ರೆ ಆ ಬಿಂಬ ಮತ್ತು ಪಾಣಿಪೀಠಕ್ಕೆ ಮಧ್ಯೆ ಅಷ್ಟಬಂಧ ಲೇಪನವನ್ನು ಕೂಡ ಮಾಡುತ್ತೇವೆ. ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ ಬೀಜೇನ ಬಿಂಬಂ ಪುರುಷಾತ್ಮನ ಅಂತ. ಪೀಠವನ್ನು ಪ್ರಕೃತಿ ಸ್ವರೂಪದಲ್ಲಿಯೂ ಬಿಂಬವನ್ನು ಪುರುಷ ಸ್ವರೂಪದಲ್ಲಿ ನಮ್ಮ ಶಾಸ್ತ್ರ ಸಂಕಲ್ಪ ಮಾಡಿದೆ. ಆ ಪ್ರಕೃತಿ ಪುರುಷರ ಸಂಯೋಗ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಉತ್ಪತ್ತಿ ಆಗ್ತದೆ, ಆಗಲೇಬೇಕು, ಅದು ನಿಯಮ. ಅದಕ್ಕೋಸ್ಕರವಾಗಿ ಗರ್ಭಪಾತ್ರೆಯನ್ನು ಕೂಡ ಅಲ್ಲಿ ಸಂಯೋಜನೆ ಮಾಡಲಿಕ್ಕಿದೆ. ಆ ಗರ್ಭಪಾತ್ರೆ ಸಂಯೋಜನೆ ಮಾಡಿದರೆ ಆ ಗರ್ಭಪಾತ್ರೆಯಲ್ಲಿ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ನಾವು ದಾಂಪತ್ಯ ಜೀವನದಲ್ಲಿ ನಮಗೆ ಒಂದು ದೇಶಕ್ಕೆ ಬೇಕಾಗಿರುವಂತಹ ಒಂದು ಮಗುವಿನ ಜನ್ಮ ಆಗ್ತದೆ ಅಂತಂದ್ರೆ ಅಲ್ಲಿ ಅನುಗ್ರಹ ಎಂಬ ಮಗು ಉತ್ಪತ್ತಿ ಆಗ್ತದೆ. ಅದಕ್ಕೋಸ್ಕರವಾಗಿ ಅನುಗ್ರಹ ಅದು ದೇವಾಲಯದಲ್ಲಿ ಇರತಕ್ಕಂಥ ದ್ವಾರದಲ್ಲಿ ನೇರ ಹೊರಗೆ ಬಂದರೆ ಎದುರಿನಿಂದ ಕೈ ಮುಗಿತಾ ಇರುವಂತಹ ಭಕ್ತ ಯಾರಿದ್ದಾರೋ ಆ ಭಕ್ತ ಉರಿದು ಭಸ್ಮೀಭೂತವಾಗ್ತದೆ. ತೇಜಸ್ಸು ಅಷ್ಟು ಕೂಡ ಶಾಖ ಇದೆ ಅದಕ್ಕೆ. ಆ ಶಾಖವನ್ನು ಸಹಿಸಿಕೊಳ್ಳಿ ನಮಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ದೇವಾಲಯದಲ್ಲಿ ಸ್ತೂಪಿಕಾ ಪ್ರತಿಷ್ಠೆ ಅಂತ ಮಾಡ್ತೇವೆ. ಮುಗುಳಿಯನ್ನು ಇಡುತ್ತೇವೆ. ಮುಗುಳಿಯನ್ನು ಗಮನಿಸಿದರೆ ಗೊತ್ತಾಗ್ತದೆ, ಒಂದು ಸಣ್ಣ ರಂಧ್ರ ಉಂಟು. ಆ ರಂಧ್ರದ ಮೂಲಕವಾಗಿ ಅನುಗ್ರಹ ಹೊರಗೆ ಬರ್ತದೆ. ಇಲ್ಲಿ ಇರತಕ್ಕಂಥ ಋಣಾತ್ಮಕವಾಗಿರುವಂಥ ಚೈತನ್ಯಗಳು ದೂರವಾಗಿ ಧನಾತ್ಮಕವಾಗಿರುವಂಥ ಚೈತನ್ಯ ತುಂಬುತ್ತದೆ. ನಾವು ಜೀವನದಲ್ಲಿ ಗಮನಿಸಿದ್ರು ಅಷ್ಟೇ, ಜೀವನವೇ ಬೇಡ ಅಂತ ತೀರ್ಮಾನ ಮಾಡ್ತೇವೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ. ಆದರೂ ಕೂಡ ಒಮ್ಮೆ ಕೊನೆಯಲ್ಲಿ ಒಮ್ಮೆ ದೇವರ ಒಂದು ದರ್ಶನ ಮಾಡಿ ಬರುವಂತ ಒಮ್ಮೆ ದೇವಾಲಯದಲ್ಲಿ ಹೋಗಿ ಆ ದೇವರಿಗೆ ನಾವು ಗರ್ಭಗೃಹಕ್ಕೆ ಪ್ರದಕ್ಷಿಣೆ ಬಂದು ದೇವರಲ್ಲಿ ನಮಸ್ಕಾರ ಮಾಡಿದ ಕೂಡಲೇ ನಮ್ಮ ಮನಸ್ಸು ಬದಲಾಗ್ತದೆ. ಅದು ಬೇಡ, ನಾವು ಸಮಸ್ಯೆಯನ್ನು ಎದುರಿಸಬೇಕು ಅಂತ. ಹೇಗೆ ಬದಲಾಗುವುದು? ಪ್ರಪಂಚ ಏನು ಬದಲಾಗುವುದಿಲ್ಲ, ನಮ್ಮ ಸಮಸ್ಯೆಗಳು ಕೂಡ ಮುಗಿದಿರುವುದಿಲ್ಲ. ಆದರೆ ನಮ್ಮಲ್ಲಿ ಇರುವಂಥದ್ದು ಯಾವುದಂದ್ರೆ ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಇರುವಂತಹ ಧೀಶಕ್ತಿ, ಮಾನಸಿಕವಾಗಿರುವಂತಹ ಶಕ್ತಿ ಅದು ಸತ್ಯ ಇರ್ತದೆ. ಯಾಕೆಂದ್ರೆ ಋಣಾತ್ಮಕವಾಗಿರುವಂಥ ಚೈತನ್ಯ ಇರ್ತದೆ. ಅಲ್ಲಿ ಹೋಗುವಾಗ ಋಣಾತ್ಮಕವಾಗಿರುವಂಥ ಚೈತನ್ಯ ದೂರವಾಗಿ ಧನಾತ್ಮಕವಾಗಿರುವಂಥ ಚೈತನ್ಯ ತುಂಬುತ್ತದೆ. ಇವತ್ತು ವಿಜ್ಞಾನ ಹೇಳ್ತದೆ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿ ಅಂತ. ಅದನ್ನು ನಾವು ಬಹಳ ಗೌರವದಿಂದ ಒಪ್ಪಿಕೊಳ್ತೇವೆ. ಆದರೆ ಇದೆಲ್ಲವೂ ಕೂಡ ಎಲ್ಲಿಂದ ಬಂದದ್ದು ಅಂತ ಕೇಳಿದ್ರೆ ನಮ್ಮ ಆಧ್ಯಾತ್ಮಿಕವಾಗಿರತಕ್ಕಂಥ ಚಿಂತನೆಯಿಂದ ಬಂದದ್ದು ಎಂಬುದನ್ನು ನಾವು ಅರ್ಥೈಸಿಕೊಳ್ಬೇಕು. ಪೂರ್ವಿಕರು ಮಾಡಿರುವಂಥ ಎಲ್ಲ ಕಾರ್ಯಗಳು ಅದಕ್ಕೆ ಪೂರಕವಾಗಿರುವಂಥದ್ದು. ನಮಗೆ ಏನು ಸಂಸ್ಕಾರ, ನಾನು ಸಂಸ್ಕಾರ ಬಹಳ ಇವತ್ತಿನ ವರ್ತಮಾನ ಕಾಲದ ಉದಾಹರಣೆಯೊಂದಿಗೆ ಹೇಳ್ತೇನೆ. ಏಪ್ರಿಲ್ 22ನೇ ತಾರೀಕಿನಂದು ಪೆಹಲ್ಗಾಮಿನಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತ ಈ ದೇಶದಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳದಂತ ಒಂದಷ್ಟು ದಂಪತಿಗಳು, ಆ ದಂಪತಿಗಳು ಅವರು ಪ್ರವಾಸಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ತಾಯಂದಿರ ಕಣ್ಣೆದುರೇ ಮದುವೆಯಾಗಿ 7 ದಿವಸ ಆದ ದಂಪತಿಗಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿರುವಂತ ದಂಪತಿಗಳಿದ್ದಾರೆ. ಆ ತಾಯಂದಿರ ಕಣ್ಣೆದುರೇ ಅವರ ಸಮುದಾಯವನ್ನು ಗುರುತಿಸಿ ಅವರನ್ನು ವಿವಸ್ತ್ರಗೊಳಿಸಿ ಕೊಲೆ ಮಾಡಿದರು. ಇಡೀ ಭಾರತವೇ ಆ ಸಂದರ್ಭದಲ್ಲಿ ಕಣ್ಣೀರು ಹಾಕಿದೆ. ಎದುರಿಸಲೇಬೇಕು ಇಂಥವ್ರನ್ನ. ಯಾವತ್ತೂ ಕೂಡ ಇನ್ನು ಅವರ ಶಕ್ತಿ ಬೆಳಲಿಕ್ಕೆ ಅವಕಾಶ ಮಾಡಿಕೊಡಬಾರದು. ಅದೇ ಸಂದರ್ಭದಲ್ಲಿ ಭಾರತ ದೇಶ ಮಾಡಿದಂತ ತೀರ್ಮಾನ ಏನು? ಭಾರತ ದೇಶ ಇದುವರೆಗೂ ಕೂಡ ಯುದ್ಧ ರಂಗದಲ್ಲಿ ಇದೆ ಅಂತಾದ್ರೆ ಅದರಲ್ಲಿ ಯಾವೊಬ್ಬ ನಾಗರಿಕನಿಗೂ ಕೂಡ ತೊಂದರೆ ಆಗಲ್ಲ. ಒಬ್ಬನೇ ಒಬ್ಬ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿದವರಿಗೆ ತೊಂದರೆ ಆಗಲ್ಲ, ನಾಗರಿಕರಿಗೆ ತೊಂದರೆ ಆಗಲ್ಲ. ಯಾರು ಈ ಪ್ರಪಂಚದಲ್ಲಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೋ ಅಂಥವರನ್ನ ಗುರುತಿಸಿ ಕೊಲೆ ಮಾಡಿದ್ದಾರೆ, ಅಂಥವರ ಕೇಂದ್ರಗಳನ್ನು ನಾಶ ಮಾಡಿದ್ದಾರೆ. ನಮ್ಮ ಸಂಸ್ಕಾರ, ಆ ಸಂಸ್ಕಾರ ಎಲ್ಲಿಂದ ಬರ್ತದೆ? ಆ ಸಂಸ್ಕಾರ ಬರಲಿಕ್ಕೆ ಕಾರಣವಾಗಿರುವಂಥದ್ದು ನಮ್ಮ ಆಧ್ಯಾತ್ಮಿಕವಾಗಿರುವಂಥ ಶಕ್ತಿಗಳು. ಅಂತ ಆಧ್ಯಾತ್ಮಿಕವಾಗಿರುವಂಥ ಚೈತನ್ಯ ನಮ್ಮಲ್ಲಿ ಜಾಗೃತವಾಗಲಿಕ್ಕೋಸ್ಕರವಾಗಿ ನಮ್ಮ ಪೂರ್ವಿಕರು ನಮಗೆ ಬೇಕಾದಷ್ಟು ಆ ಸಂಸ್ಕಾರಗಳನ್ನು ಬೋಧಿಸಬೇಕು. ಮನೆಯಲ್ಲಿ ಒಂದು ದೇವಾಲಯ ಅಂದರೆ ಮನೆಯಲ್ಲಿ ಒಂದು ದೇವರ ಮನೆ. ಆ ಮನೆಗಂದ್ರೆ ನಮಗೆ ನಮ್ಮ ಒಂದು ಮತ್ತೆ ಏನ್ ಹೇಳ್ತೇವೆ ಜೀವ್, ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಜೀವ್,
ನಮ್ಮಲ್ಲಿ ಗೋತ್ರ ಮತ್ತೆ ಬೇರೆ ಬೇರೆ ಬರ್ತದೆ, ಗೋತ್ರ ಬರಿ. ಆದರೆ ಆ ಸಹೋದರಿಗಳಾಗಿರುವವರಿಗೆ ಒಂದು ಮನೆ ಇರ್ತದೆ, ಒಂದು ತರವಾಡ ಮನೆ ಇರ್ತದೆ. ಆ ತರವಾಡ ಮನೆಯಲ್ಲಿ ಎಲ್ಲ ದೇವರ ಕಾರ್ಯ ನಡೀತದೆ. ಆ ತರವಾಡ ಮನೆಯಿಂದ ಹೊರಗೆ ಬರುವಂತ ಸಂದರ್ಭ ನಮಗೆ ಕಾಣುವಂಥದ್ದು ಗ್ರಾಮ ಕ್ಷೇತ್ರ. ಅಲ್ಲಿಂದ ನಾವು ಜಾತಿಯನ್ನು ಬಿಟ್ಟೆವು, ಸಮುದಾಯವನ್ನು ಬಿಟ್ಟೆವು, ಸಮಾಜಕ್ಕೆ ಮುಟ್ಟಿದೆವು. ಆ ಗ್ರಾಮ ಕ್ಷೇತ್ರ ಕಳೆದರೆ ಆ ಗ್ರಾಮದಲ್ಲಿರುವಂತ ಎಲ್ಲ ಭಕ್ತರು ಸೇರಿಕೊಂಡು ಮತ್ತೆ ಇಡೀ ಸೀಮೆ ಭಕ್ತಾದಿಗಳು ಸೇರಿಕೊಳ್ಳಿಕ್ಕೆ ಸೀಮೆಯ ಕ್ಷೇತ್ರ. ಇವತ್ತು ನಾವು ಮಾಲಿಂಗೇಶ್ವರ ಹತ್ತೂರ ಒಡೆಯ ಪುತ್ತೂರು ಮಾಲಿಂಗೇಶ್ವರ ಅಂತ ಹೇಳ್ತೇವೆ. ಯಾಕಂದ್ರೆ ಈ 10 ಊರಿಗೆ ಅಧಿಪತಿಯಾಗಿರುವಂತ ದೇವರು. ಅಲ್ಲಿ ಯಾವುದೇ ರೀತಿಯ ಜಾತೀಯವಾಗಿರುವಂತಕ್ಕಂಥ ಚಿಂತನೆ ಇಲ್ಲ, ಸಾಮುದಾಯಿಕವಾಗಿರುವಂತ ಚಿಂತನೆ ಇಲ್ಲ. ನಾವೆಲ್ಲರೂ ಕೂಡ ದೇವರಲ್ಲಿ ಸೇರಬೇಕಾದವರು. ಈ ರೀತಿ ಹಿಂದೂ ಧರ್ಮಕ್ಕೆ ಬೇಕಾಗಿರುವಂತ ಪರಂಪರೆಯನ್ನು ಬೋಧಿಸಿಕೊಟ್ಟಿದ್ದಾರೆ. ಇನ್ನು ಇವತ್ತು ಕೆಲವರು ಪ್ರಶ್ನಿಸ್ತಾರೆ, ದೈವಾಧೀನಂತೂ ಜಗತ್ಸರ್ವ. ಶಾಸ್ತ್ರ ಹೇಳಿದ್ದಾರೆ ದೇವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ದೇವರು ಎಲ್ಲೆಲ್ಲಿಯೂ ಇದ್ದಾನೆ. ಎಲ್ಲೆಲ್ಲಿಯೂ ದೇವರು ಇರುವಾಗ ನಾವು ಯಾಕೆ ದೇವರಿಗೆ ಈಗ ಒಂದು ಗರ್ಭಗೃಹವನ್ನು ನಿರ್ಮಾಣ ಮಾಡಬೇಕು, ಅಲ್ಲ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲಿ ನಿರಂತರವಾಗಿ ಪೂಜೆಯನ್ನು ಮಾಡಬೇಕು? ನಾವು ಎಲ್ಲ ಕಡೆಯಲ್ಲಿ ದೇವರಿದ್ದಾರೆ, ಪ್ರಾರ್ಥಿಸಿದ್ರೆ ಸಾಲದ ಅಂತ. ಅದಕ್ಕೆ ಒಬ್ಬರು ವಿದ್ವಾಂಸರು ಬಹಳ ಒಂದು ಮಾರ್ಮಿಕವಾಗಿ ಒಂದು ಉದಾಹರಣೆಯನ್ನು ಕೊಟ್ಟರು. ನಾನು ಒಮ್ಮೆ ನನ್ನ ಮನೆಯಿಂದ ಬ್ಯಾಂಗ್ಳೂರಿಗೆ ಪ್ರಯಾಣ ಹೋದೆ. ಈಗಿನ ಕಾಲ ಅಲ್ಲ, ಅವರು ಬ್ಯಾಂಗ್ಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಮಾರ್ಗದ ಮಧ್ಯೆಯಲ್ಲಿ ಅಂಗಡಿಗಳಿರ್ತದೆ, ಅಂಗಡಿಯಲ್ಲಿ ದುಡ್ಡು ಕೊಟ್ಟರೆ ಕುಡಿಲಿಕ್ಕೆ ಇರುವಂಥ ಒಳ್ಳೆಯ ಕುಪ್ಪಿಯ ನೀರು ಸಿಗ್ತದೆ. ಇದೆಲ್ಲ ಈಗ ಇತ್ತೀಚೆಗೆ ವರ್ತಮಾನ ಕಾಲದಲ್ಲಿ ಶುರುವಾಗಿದೆ, ಹಿಂದೆ ಅದಿಲ್ಲ. ಅವರು ಹೋಗ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಗ್ತದೆ, ಕಂಡಾವಟಿ ಬಾಯಾರಿಕೆ ಆಗ್ತದೆ ಸಾಧಾರಣ. ಹಾಗೆ ಅವರು ಜೊತೆಯಲ್ಲಿ ಇರುವಂತ ಹೇಳ್ತಾರೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಂತ. ಆಗ ಉಪ್ಪಿನ ಕಡೆಗೆ ಮುಟ್ಟುವಾಗ ಡ್ರೈವರ್ ಹೇಳ್ತಾನಂತೆ, ಸರ್ ಇಲ್ಲಿ ಹೊಳೆ ಇದೆ, ಕುಡಿತೀರಾ, ನೀರು ಕುಡಿತೀರಾ ಅಂತ. ಕೇಳ್ತಾನಂತೆ ಅವ್ರು, ಹೇಗೆ ಮರೆ ಹೊಳೆ ನೀರನ್ನು ಕುಡಿಯೋದು, ಸ್ವಲ್ಪ ದಾಟುವ ಮತ್ತೆ ಹೋಗುವ. ಆಗ ಹೇಳ್ತಾನಂತೆ ಅವ, ನಾವು ಇನ್ನೂ ಸ್ವಲ್ಪ ಆಚೆ ಹೋದ್ರೆ ನಮ್ಮ ಗುಂಡೆ ದಾಟಿದ ಗುಂಡೆ ಹೋಗುವಾಗ ಮಾರ್ಗದ ಬದಿಯಲ್ಲಿ ಮತ್ತೆ ಬೆಟ್ಟದ ಏರಿಯಾದಲ್ಲಿ ಮನೆಗಳಿರ್ತವೆ, ಅಲ್ಲಿ ನೀರು ಕೂಡ ಒಳ್ಳೆ ತಂಪಾಗಿರ್ತದೆ ಸರ್, ನಾವು ಅಲ್ಲಿಂದ ಕುಡಿಯುವ ಅಂತ. ಹಾಗೆ ಹೋಗಿ ಅವರು ಒಂದು ಮನೆಗೆ ಹೋಗಿ ಅವ್ರ ಹತ್ರ ಕೇಳಿ ನೀರು ಕುಡಿದು ಹೋಗ್ತಾರಂತೆ. ಅವ್ರು ಹೇಳಿದ್ರು, ಯಾಕೆ ನಾನು ಆ ಹೊಳೆ ನೀರನ್ನು ಕುಡಿಲಿಲ್ಲ? ಹೊಳೆ ನೀರು ಅಂತದ್ದು ನೀರೇ, ಆ ಮನೆಯಲ್ಲಿ ತಾಯಿ ಸೇರಿಟ್ಟಿರುವಂಥದ್ದು ನೀರೇ. ಆದ್ರೆ ನಾನು ಆ ಹೊಳೆ ನೀರನ್ನು ಕುಡಿಲಿಲ್ಲ. ಯಾಕೆಂದ್ರೆ ಆ ಹೊಳೆಯ ನೀರು ಕಲುಷಿತ ಆಗಿರ್ತದೆ, ಅದರಲ್ಲಿ ತುಂಬಾ ಮಾಲಿನ್ಯಗಳು ಸೇರಿರ್ತದೆ. ಆದರೆ ಶುದ್ಧವಾಗಿ ಬಾವಿಯಿಂದ ಎಳೆದು ಮನೆಯಲ್ಲಿ ಒಬ್ಬಳು ತಾಯಿ ಬಿಂದಿಗೆಯಲ್ಲಿ ನೀರನ್ನು ಇಟ್ಟಿದ್ದಾರೆ ಅಂತ ಅದು ಶುದ್ಧವಾಗಿರ್ತದೆ ಅಂತ. ದೇವಾಲಯದಲ್ಲಿ ಇರುವಂಥ ದೇವರು ಮತ್ತು ಎಲ್ಲ ಕಡೆ ಇರುವಂಥ ದೇವರಿಗೆ ಇಷ್ಟೇ ವ್ಯತ್ಯಾಸ ಅಂತ ಅವರು ಹೇಳಿದರು. ಎಲ್ಲ ಕಡೆಯೂ ದೇವರಿದ್ದಾರೆ, ಆದರೆ ಆ ದೇವರನ್ನು ತಲುಪಲಿಕ್ಕೆ ನಮಗೆ ಆಗುವುದಿಲ್ಲ. ಯಾಕೆಂದ್ರೆ ಷಡ್ವೈರಿಗಳು ಆಗಿದೆ, ಮಾಲಿನ್ಯ ತುಂಬಿದೆ. ಆ ಮಾಲಿನ್ಯವನ್ನ ದೂರ ಮಾಡಿ ಆ ದೇವರಲ್ಲಿ ಮುಟ್ಲಿಕ್ಕೆ ಇರುವಂಥ ಶಕ್ತಿ ನಮ್ಮಲ್ಲಿಲ್ಲ. ಆದರೆ ದೇವಾಲಯ ಅಂದರೆ ಆ ಮಾಲಿನ್ಯಗಳಿಲ್ಲದೆ ಇರುವಂಥ ಪ್ರದೇಶದಲ್ಲಿ ಯಾಕಂದ್ರೆ ಮಾಲಿನ್ಯ ದೂರ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಕರ್ಮಾಂಗಗಳಾಗಿರ್ತದೆ. ಆಗಮಾರ್ಥಂತು ದೇವಾನಂ ಗಮನಾರ್ಥಂತು ರಾಕ್ಷಸಾಂ ಗಂಟಾರವ ಗುರುವಂತು ದೇವತ ಆಹ್ವಾನ ಲಾಂಛನ ಅಂತ. ಇವತ್ತು ಆ ದೇವರ ಪೂಜೆ ಪ್ರಾರಂಭ ಮಾಡುವಾಗ ಹೇಗೆ ಮಾಡ್ತೇವೆ? ಘಂಟಾನಾದವನ್ನು ಮಾಡಿ ಪೂಜೆ ಪ್ರಾರಂಭ ಮಾಡ್ತೇವೆ. ಅಲ್ಲಿ ಬೇಕಾದಷ್ಟು ವೇದೋಕ್ತವಾಗಿರುವಂತಹ ಮಂತ್ರಗಳ ಪಠಣ ಆಗ್ತದೆ. ಆಗ ದೈವಿಕವಾಗಿರುವಂತಹ ಶಕ್ತಿಗಳು ಬರ್ಲಿಕ್ಕಿರುವಂತ ಸಮಯ ಆಗಿದೆ. ಹಾಗಿದ್ರೆ ಇನ್ನು ಆಸುರಿ ಶಕ್ತಿಗಳು ದೂರ ಹೋಗಬಹುದು ಅಂತ ಹೇಳುವಂತ ಸಂದೇಶ ಯಾವುದೆಂದ್ರೆ ಆ ಘಂಟಾಮಣಿಯನ್ನು ಬಾರಿಸುವುದೇ ಅದಕ್ಕೋಸ್ಕರವಾಗಿ. ಹಾಗೆ ಆ ನಿರಂತರವಾಗಿರುವಂತ ಮಂತ್ರದಿಂದ ಅಲ್ಲಿರತಕ್ಕಂಥ ಎಲ್ಲ ಮಾಲಿನ್ಯಗಳು ದೂರ ಆಗಿ ತುಂಬಾ ಶುಭ್ರವಾಗಿರ್ತದೆ ವಾತಾವರಣ. ಆ ಶುಭ್ರವಾಗಿರುವಂತಹ ವಾತಾವರಣದಲ್ಲಿರುವಂತಹ ಶಕ್ತಿಯನ್ನು ಹೋಗಿ ನಾವು ಪ್ರಾರ್ಥಿಸುವಂತ ಸಂದರ್ಭದಲ್ಲಿ ನಮಗೆ ಅನುಗ್ರಹ ಬರ್ತದೆ. ಚರಿತ್ರೆಯ ಪುಟದಲ್ಲಿ ಇರತಕ್ಕಂಥ ಯಾವ ವಿಚಾರಗಳು ಕೂಡ ಅದು ಸೂಕ್ತವಾಗಿರ್ಬೋದು, ನಮ್ಮ ಗೋಚರದಲ್ಲಿ ಇರಲಿಕ್ಕಿಲ್ಲ. ಆಗ ಹೇಳಿದ್ರು ಅವರು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ, ಸ್ಥೂಲ ರೂಪದಲ್ಲಿರತಕ್ಕಂಥ ದೇವರು ನಮಗೆ ಸೂಕ್ಷ್ಮ ರೂಪದಲ್ಲಿ ಒದಗಿ ಬರಬೇಕು, ತನ್ಮೂಲಕವಾಗಿ ನಾವು ಆ ದೇವರ ಪ್ರೀತಿಗೆ ಪಾತ್ರರಾಗಬೇಕು ಅಂತ. ಯಾಕೆಂದ್ರೆ ಅದು ಸೂಕ್ತವಾಗಿರ್ತದೆ. ನಮಗೆ ಕಾಣದಿದ್ರು ಕೂಡ ದೈವಿಕವಾಗಿರುವಂತ ಚೈತನ್ಯ ಒಳಗಿರುತ್ತದೆ. ಆದ್ರೆ ನಮ್ಮ ಕಣ್ಣಿಗೆ ಕಾಣಬೇಕು, ನಾವು ಆರಾಧನೆಯನ್ನು ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ರೂಪವನ್ನು ಕೂಡ ನಾವು ಕೊಡಬೇಕು. ಒಂದಲ್ಲ ಒಂದು ದಿವಸ ಅದು ಕೊಟ್ಟೇ ಕೊಡಬೇಕಾಗ್ತದೆ. ಕಾಲಚಕ್ರ ಅಂತ ಹೇಳಿದ್ದು ಅದು ತಿರುಗುತ್ತಾ ಇರ್ತದೆ. ಆ ತಿರುಗುವಾಗ ಒಮ್ಮೆ ಚಕ್ರದ ಮೇಲ್ಪದರ ಅದು ಮೇಲೆ ಇರುವುದಿಲ್ಲ, ಅದು ಕೆಳಗೆ ಹೋಗಲೇಬೇಕು. ಹಾಗೆ ಹಿಂದೂ ಧರ್ಮಕ್ಕೆ ಒಂದು ಅವನತಿಯ ಕಾಲ ಇತ್ತು. ಆ ಕಾಲದಲ್ಲಿ ಇದೆಲ್ಲವೂ ಕೂಡ ನಮ್ಮ ಕೈ ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾವು ಯಾರು ಎಂಬುದನ್ನೇ ಬರುತ್ತೇವೆ. ನಮಗೆ ಸ್ವಾಭಿಮಾನವೇ ನಷ್ಟ ಆಯಿತು. ನಮ್ಮನ್ನು ಮೊಘಲರು ಆಳಿದ್ರು, ನಮ್ಮನ್ನು ಬ್ರಿಟಿಷರು ಆಳಿದ್ರು. ಆದರೆ ಅದರ ನಂತರ ನಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚು, ಆ ಕಿಚ್ಚು ಅದು ಜಾಗೃತವಾಯಿತು. ಜಾಗೃತವಾಗಿ
ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಸ್ವಾತಂತ್ರ್ಯ ನಂತರ ಇಲ್ಲಿ ನಮ್ಮೆಲ್ಲ ಧಾರ್ಮಿಕವಾಗಿರುವಂಥ ಶ್ರದ್ಧಾ ಕೇಂದ್ರಗಳು ಹಂತ ಹಂತವಾಗಿ ಎಲ್ಲ ಪುನಃ ಆರಾಧನೆಯನ್ನು ಸ್ವೀಕಾರ ಮಾಡುವ ಮಟ್ಟಕ್ಕೆ ಬಂತು. ಎಲ್ಲಿವರೆಗೆ ಅಂದರೆ ನಾವೆಲ್ಲ ಯಾವತ್ತೂ ಕೂಡ ಅಯೋಧ್ಯೆಗೋಸ್ಕರವಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರೂ ಕೂಡ ಆ ಅಯೋಧ್ಯೆಯ ರಾಮ ಮಂದಿರ ನಾವು ಬದುಕಿರುವಾಗ ಆಗ್ತದೆ ಎಂಬ ಕನಸನ್ನು ನಾವು ಕಂಡವರಲ್ಲ. ಯಾಕೆಂದ್ರೆ ಇಲ್ಲಿರುವವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಗಟ್ಟಿಯಾಗಿತ್ತು. ಆದರೂ ನಿರಂತರವಾಗಿರುವಂಥ ಹೋರಾಟದಿಂದ ಅದು ಒದಗಿ ಬಂದಿತ್ತು, ಬರಬೇಕು ಅಂತ ಹೇಳುವಂಥ ಸಂಕಲ್ಪ ಇತ್ತು. ಆದರೆ ನಮ್ಮೆಲ್ಲರ ಭಾಗ್ಯವೆಂಬಂತೆ ನಮ್ಮ ಜೀವಿತಾವಧಿಯಲ್ಲಿ ಆ ರಾಮ ಮಂದಿರದ ಆ ನಿರ್ಮಾಣವು ಕೂಡ ಆಯಿತು. ಅಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಯಿತು. ಆ ಅಖಂಡ ಭಾರತವು ಕೂಡ ನಮಗೆ ಒದಗಿ ಬಂದೇ ಬರ್ತದೆ. ಯಾಕೆಂದ್ರೆ ಇವತ್ತು ನಮ್ಮ ಆ ಧಾರ್ಮಿಕವಾಗಿರುವಂಥ ಚೈತನ್ಯ ವೃದ್ಧಿ ಆಗ್ತದೆ. ಯಾರೆಲ್ಲ ಈ ಪಾತಕಿಗಳಿದ್ದಾರೋ, ಯಾರೆಲ್ಲ ಪಾಪಿಗಳಿದ್ದಾರೋ, ಆ ಪಾಪಿಗಳ ಪರಿಪೂರ್ಣವಾಗಿರುವಂಥ ಸಂಹಾರವಾಗಿ ಇನ್ನು ನಾವು ಬರುವಂಥ ಯುಗ ಯಾವುದಂದ್ರೆ ಸತ್ಯಯುಗ, ಕೃತಯುಗ. ಕೃತಯುಗ ಕಳೀತು. ಕೃತಯುಗ ಕಳೆದ ನಂತರ ತ್ರೇತಾಯುಗ ಬಂತು. ತ್ರೇತಾಯುಗದ ನಂತರ ದ್ವಾಪರಾಯುಗ ಬಂತು. ದ್ವಾಪರಾಯುಗದ ನಂತರ ಕಲಿಯುಗ ಬಂತು. ಕಲಿಯುಗ ಕಳೆದರೆ ಇನ್ನು 5ನೇ ಯುಗ ಇಲ್ಲ. ಇದು ಪುನಃ ನಾವು ಹೋಗುವುದೇನಿಗೆ ಅಂದರೆ ಕೃತಯುಗ, ಸತ್ಯಯುಗ. ಒಳ್ಳೆಯ ವಾತಾವರಣ ಮಾತ್ರ ನಿರ್ಮಾಣಗೊಳ್ಳುವಾಗಲೇ ಕೃತಯುಗದ ಪ್ರಾರಂಭ ಆಗುತ್ತೆ. ಆಗ ಆ ಸ್ಥಿತಿಯಲ್ಲಿ ನಾವೀಗ ಒಳಿತಿನ ಮಟ್ಟದಲ್ಲಿ ಮುನ್ನುಗ್ಗುತ್ತಾ ಇದ್ದೇವೆ. ಆಗ ಆ ಒಳಿತಿನ ಮಟ್ಟಕ್ಕೆ ಮುನ್ನುಗ್ಗಬೇಕು ಅಂತಂದ್ರೆ ಏನಾಗಬೇಕು ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಇರುವಂತ ಆ ಪೂರ್ವಿಕವಾಗಿರುವಂತಹ ಶಕ್ತಿಗಳು ಜಾಗೃತವಾಗಬೇಕು. ಮಹಾಲಿಂಗೇಶ್ವರನಲ್ಲಿ ಎಷ್ಟೋ ವರ್ಷದ ನಂತರ ಜೀರ್ಣೋದ್ಧಾರ ಆಯಿತು, ಬ್ರಹ್ಮಕಲಶ ಆಯಿತು. ಅಲ್ಲಿ ಎಲ್ಲವೂ ಕೂಡ ಈಗ ವ್ಯವಸ್ಥಿತವಾಗಿ ಮುಂದುವರಿತಾ ಇದೆ. ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಅಷ್ಟಮಾಂಗ ಪ್ರಶ್ನೆ ಎದುರಿಸುವಾಗ ಬಂದಂತ 2 ಪ್ರಧಾನವಾಗಿರುವಂತಹ ಸಾನ್ನಿಧ್ಯಗಳು ನನ್ನ ನೆನಪಿನಲ್ಲಿದೆ. ಅದು ಆವತ್ತು ಅದಕ್ಕೆ ಯಾವುದೇ ರೀತಿಯ ಆ ಸಮಸ್ಯೆ ಪರಿಹಾರಕ್ಕೆ ದಾರಿ ಇಲ್ಲದ ಕಾರಣ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನು ನೋಡಿದ್ದು. ಆದರೆ ನಂತರದ ದಿನಗಳಲ್ಲಿ ಒಂದು ಸಾನ್ನಿಧ್ಯದ ಪೂರ್ಣವಾಗಿರುವಂಥ ಜೀರ್ಣೋದ್ಧಾರ ಆಯಿತು. ಹಾಗೆ 2ನೇ ಆಗಿರುವಂಥ ಸಾನ್ನಿಧ್ಯ ಯಾವುದಂದ್ರೆ ಅತ್ಯಂತ ಪ್ರಾಧಾನ್ಯತೆ ಇರುವಂಥ ಸಾನ್ನಿಧ್ಯ ಇಲ್ಲಿರತಕ್ಕಂಥ ಶಕ್ತಿ, ಅದು ಕೂಡ ಅಲ್ಲಿ ಬಂದಿತ್ತು. ಏನು ದೈವಿಕವಾಗಿರುವಂಥ ಪ್ರೇರಣೆಯಿಂದ ನಾವು ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡಿದ್ದೀವಿ. ಒಂದೇ ಒಂದು ನಮ್ಮಲ್ಲಿರತಕ್ಕಂಥ ಸಂಕಲ್ಪ ಯಾವುದು ಇರಬೇಕಾದ್ರೆ ನಾವು ನಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಹೋಗಬೇಕು. ಆ ಕರ್ತವ್ಯವನ್ನು ಮಾಡಿಕೊಂಡು ಹೋಗುವಾಗ ಆ ಕರ್ತವ್ಯಕ್ಕೆ ಪರಿಪೂರ್ಣವಾಗಿ ಬೆಂಬಲ ನಿಲ್ಲುವವರು ಹಲವರು ಇರುತ್ತಾರೆ. ಅದೇ ರೀತಿ ಸಮಾಜದಲ್ಲಿ ವಿಘ್ನ ಸಂತೋಷಗಳು ಇದ್ದಾರೆ. ಅವರು ಯಾವತ್ತೂ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡುವುದಿಲ್ಲ. ಯಾರಾದ್ರೂ ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಅದಕ್ಕೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ. ಹಾಗೆ ಅವರಿಂದ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತಂದ್ರೆ ಅವರಿಂದ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೆ ಒಂದು ಸಣ್ಣ ಕಥೆ ನೆನಪಾಗ್ತಾ ಉಂಟು. ನನ್ನ ಮಗ ಈಗ ಅವನಿಗೆ 26 ವರ್ಷ ಆಗಿದೆ. ಅವನನ್ನು ನಾನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತೆ ಸಂಸ್ಕಾರವನ್ನು ಬೋಧಿಸುವಂತ ಶಾಲೆ ಇದೆ ಮುಳ್ಳೇರಿನಲ್ಲಿ, ವಿದ್ಯಾರ್ಥಿ ಶಿಕ್ಷಣ ಕೇಂದ್ರ ಅಂತ. ಅಲ್ಲಿ ನಾನು ಅರುಣ ತರಗತಿ, ನಾವು LKG ಅಂತ ಹೇಳುವಂಥದ್ರಲ್ಲಿ ಅಲ್ಲಿ ಅರುಣ ತರಗತಿ ಅಂತ ಹೇಳಿದ್ರೆ ಅರುಣ ತರಗತಿಗೆ ಸೇರಿಸಿದೆ. ಶುರುವಿನ ದಿವಸ ಈ ಮಕ್ಕಳನ್ನೆಲ್ಲ ನಿಯಂತ್ರಿಸಬೇಕಂದ್ರೆ ಅಧ್ಯಾಪಕರಿಗೆ ತುಂಬಾ ಕಷ್ಟ. ಹಾಗೆ ಅಧ್ಯಾಪಕರು ಬೇರೆ 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 ಹಕ್ಕಿಗಳೆಲ್ಲ ಕೂಗುವ ಸ್ವರದಲ್ಲಿ ಆ ಮಕ್ಕಳನ್ನು ಸ್ವಲ್ಪ ಅವರು ಕೂಗ್ತಾ ಇದ್ರು. ಅವರು ಅಲ್ಲಿಯ ಪ್ರಿನ್ಸಿಪಾಲ್ಗಳು ಸಂಗೀತ ಅಧ್ಯಾಪಕರಿಗೆ ಚಾರ್ಜ್ ಕೊಟ್ಟರು, ಆ ಮಕ್ಕಳನ್ನು ಇದು ಸ್ವಲ್ಪ ನಿಭಾಯಿಸಿಕೊಂಡು. ಹಾಗೆ ಈ ಅಧ್ಯಾಪಕರು ಕೋಗಿಲೆಯ ಸ್ವರದಲ್ಲಿ ಕೂಗುವಾಗ ನನ್ನ ಮಗ ಎದುರಿನ ಸ್ಥಾನದಲ್ಲಿ ಕೂತಿದ್ದಾವೆ, ಎದುರು ನಿಂತು ಸೊಂಟಕ್ಕೆ ಕೈ ಕೇಳ್ತಾರೆ, ಕೋಗಿಲೆ ಹಾಗೆ ಕೂಗುದಲ್ಲ ಅಂತ. ಎಲ್ಲ ಮಕ್ಕಳು ಜಗಾಡಿದ್ರು. ಆಗ ಅವರಿಗೆ ಒಮ್ಮೆ ಮುಜುಗರ ಆಯ್ತು ಅಧ್ಯಾಪಕರಿಗೆ. ಏನೋ ಅವರಿಗೆ ಕೂಡಲೇ ದೇವರ ಪ್ರೇರಣೆ ಕೊಟ್ಟರು. ಕೂಡಲೇ ಹೇಳಿದ್ರು, ಮಗು ಗುರುಪ್ರಸಾದ್ ನೀನು ಎದ್ದು ನಿಂತ ಒಮ್ಮೆ ಕೋಗಿಲೆ ಕೂಗಪ್ಪ ಅಂತ ಹೇಳಿದ್ದಾರೆ. ಆಗೂ ಸೊಂಟಕ್ಕೆ ಕೈ ಕೇಳಿದ್ರು, ಒಮ್ಮಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಧ್ಯಾಪಕರು ಕೋಗಿಲೆಯ ಸ್ವರದಲ್ಲಿ ಕೂಗುವಾಗ ಕೋಗಿಲೆ ಹಾಗೆ ಕೂಗುದಲ್ಲ ಅಂತ ಹೇಳಿದ್ರು. ನಾವು ಸ್ತಬ್ಧರಾಗಿದ್ದು, ಅವ್ರು ಮಾಡ್ತಾರೆ, ಅವ್ರು ಮಾಡಿಕೊಂಡು ಹೋಗ್ತಾರೆ, ನಾವು ಬೆಂಬಲಿಸಿದ್ರು ಕೂಡ ಆ ಕಾರ್ಯ ಆಗ್ತದೆ. ಇದು ಆ ರೀತಿ ಅಲ್ಲ, ಅದನ್ನು ಎದುರಿಸುವುದು, ಅವರ ಶಕ್ತಿಯನ್ನು ಕ್ಷೀಣಿಸಲಿಕ್ಕೋಸ್ಕರವಾಗಿರುವಂಥ ವ್ಯವಸ್ಥೆಯನ್ನು ಮಾಡೋದು. ಆ ರೀತಿಯದ್ದು ಸಮಾಜದಲ್ಲಿ ನಡೀತಾ ಇರ್ತದೆ. ಆದರೆ ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ ಕಿವಿ ಕೇಳದ ಕಪ್ಪೆಯಾಗಿರ್ಬೇಕು ಅಂತ ಒಂದು ಕಥೆ ಇದೆ. 100 ಕಪ್ಪೆಗಳು ಒಟ್ಟಿಗೆ ತೀರ್ಮಾನ ಮಾಡ್ತದೆ ಒಂದು ಕೋಟೆಯನ್ನ ಹತ್ತಬೇಕು ಅಂತ. ಹಾಗೆ ಪ್ರಾರಂಭ ಆಯಿತು. ಒಂದೊಂದೇ ಕಪ್ಪೆಗಳು ಹತ್ತಿಗೆ ಪ್ರಾರಂಭ ಮಾಡಿದೆ. ಯಾವುದು ಕೂಡ ಪೂರ್ತಿ ಮುಟ್ಟುವುದೇ ಇಲ್ಲ, ಅರ್ಧಕ್ಕೆ ಮುಟ್ಟುವಾಗ ಕೆಲವು ಬಿತ್ತು, ಮುಕ್ಕಾಲು ಕಾಲ ಮುಟ್ಟುವಾಗ ಬಿತ್ತು. ಹಾಗೆ 99 ಕಪ್ಪೆಗಳ ಸರದಿ ಕಳೀತು. 100ನೇ ಕಪ್ಪೆ ಹತ್ತಲಿಕ್ಕೆ ಪ್ರಾರಂಭ ಮಾಡಿತ್ತು. ಹತ್ತಿತ್ತು, ಅರ್ಧ ಆಯಿತು, ಮುಕ್ಕಾಲು ಆಯಿತು, ಮೇಲೆ ಹೋಯ್ತು, ಅದು ದಾಟುವಾಗ ಈ ಎಲ್ಲಾ ಕಪ್ಪೆಗಳಲ್ಲಿ ಚರ್ಚೆ, ಅದೇಗೆ ನಮಗೆ ಆಗದಿರುವಂಥದ್ದು ಆ ಕಪ್ಪೆಗಾದ್ದು ಅಂತ. ಆಗ ಒಂದು ಕಪ್ಪೆ ಹೇಳಿದ್ದದ್ದು, ಅದಕ್ಕೆ ಕಿವಿ ಕೇಳುವುದಿಲ್ಲ. ಯಾಕೆಂದ್ರೆ ಈ ಕಿವಿ ಕೇಳುವ ಕಪ್ಪೆಗಳಿಗೆಲ್ಲ ಕೆಳಗಿದ್ದವರು ಇಲ್ಲ ನಿನೀಗ ಬೀಳ್ತೀನಿ ಅನ್ನೋದು ಅರ್ಧ ಬಲವಾಗ್ತದೆ.
ಆ ಕಪ್ಪೆಗೆ ಕಿವಿ ಕೇಳುವುದಿಲ್ಲ, ಅದು ಸೀದಾ ಅದು ನೇರ ಅದರ ಗುರಿಯನ್ನು ಮಾತ್ರ ನೋಡಿದ್ದು ಅಷ್ಟೇ. ನಾವು ಕೂಡ ಅದೇ ರೀತಿ ಇರಬೇಕು. ಯಾವುದೇ ಮತ್ತೆ ನಮ್ಮನ್ನ ನಾವು ಮಾಡ್ತಾ ಇರುವಂತಹ ಪ್ರಕ್ರಿಯೆಯನ್ನು ಎದುರಿಸುವಂತ ಸನ್ನಿವೇಶವಾಗಲಿ, ನಮ್ಮನ್ನು ನಿಂದಿಸುವವರಿರಲಿ, ಟೀಕಿಸುವವರಿರಲಿ, ಇದು ಆಗ್ಲಿಕ್ಕಿಲ್ಲ ಅಂತ ಹೇಳುವವರಿರಲಿ, ಇದು ಆಗಲೇಬೇಕು ಅಂತ ಹೇಳುವಂತ ಛಲದೊಂದಿಗೆ ಮುಂದುವರಿಯಿರಿ. ಮತ್ತೆ ಕೆಲವರು ಹೇಳ್ತಾರೆ ಸುಮ್ಮನೆ ಅದಕ್ಕೆ ಕೈ ಹಾಕಿ ದೋಷವನ್ನು ಕಟ್ಟಿಕೊಂಡ್ರು ಅಂತ. ಅಂಥದ್ದು ಯಾವುದು ಕೂಡ ಬರುವುದಿಲ್ಲ. ನಾವು ಮಾಡ್ತಾ ಇರುವಂಥದ್ದು ಒಳ್ಳೆಯ ಕಾರ್ಯ, ಒಳ್ಳೆಯ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಮಗೆ ಯಾವತ್ತೂ ಕೂಡ ದೋಷಗಳು ಬರುವುದೇ ಇಲ್ಲ. ಸ್ವಲ್ಪ ಸವೆತೀವಲ್ಲ, ಆದ್ರೆ ಯಾವತ್ತೂ ಕೂಡ ನಾವು ಅದರಲ್ಲಿ ಹಿಂದೆ ನಿಲ್ಲಬಾರದು. 100 ಜನ ಇರುವಾಗ ನಾನು ಕೆಲಸ ಮಾಡಿದ್ದೇನೆ, ಈಗ 50 ಜನ ಆಗಿದ್ದಾರೆ, ಆಗಿದ್ರೆ ನನ್ನಿಂದ ಆಗುದಿಲ್ಲ, ನಾಳೆ 10 ಜನ ಆಗ್ಬೋದು, ಆಗುದಿಲ್ಲ. ಆ ರೀತಿ ಬರಬಾರ್ದು. ಒಬ್ಬನೇ ಆದರೂ ಸರಿ, ನಾನು ಅದನ್ನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ಯಾವಾಗ ಅದರ ಕಾಲ ಕೂಡಿ ಬರ್ತದೆ ಆ ಸಂದರ್ಭದಲ್ಲಿ ಅದನ್ನು ಭಗವಂತ ಮಾಡಿಸ್ತಾನೆ ಅಂತ ಹೇಳುವಂತ ವಿಶ್ವಾಸ ಇದ್ರೆ ಎಲ್ಲ ಆಗ್ತದೆ. ನಾವು ಯಾವ ಸಮಸ್ಯೆಯನ್ನು ಕೂಡ ನಾವು ತಲೆಯಲ್ಲಿ ಹಾಕಿಕೊಳ್ಳೋದು ಬೇಡ, ಕರ್ತವ್ಯ ಮಾತ್ರ. ನಮಗೆ ದೇವಾಲಯದ ಕೆಲಸ ಪ್ರಾರಂಭ ಮಾಡುವುದಕ್ಕೆ ಪೂರಕವಾಗಿರುವಂತ ಜಾಗ ಇಲ್ಲ. ಜಾಗ ಸಿಕ್ಕಿದ್ರೆ ನಾವು ದೇವಾಲಯ ಪ್ರಾರಂಭ ಮಾಡ್ತೇವೆ. ನಾವು ಈಗ ಮಾಡಬೇಕಾದಂತ ಕಾರ್ಯಕ್ಕೆ ಬೇಕಾಗಿರುವಂತ ಜಾಗ ಸಿಕ್ಕಿದ್ರೆ ನಾವು ಪ್ರಾರಂಭ ಮಾಡಬೇಕು. ಎಲ್ಲವೂ ಸಿಕ್ಕಿದ ನಂತರ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಆ ಕಾರ್ಯ ಯಾವತ್ತೂ ಕೂಡ ಪೂರ್ತಿ ಆಗುದಿಲ್ಲ. ನಾವು ಕಾರ್ಯವನ್ನು ಮಾಡ್ತಾ ಇರುವಾಗ ನಮಗೆ ಸಿಗಬೇಕಾದಂತ ಒಂದೊಂದೇ ಜಾಗ ಸಿಗ್ತದೆ. ಈಗ ಒಂದು ಉದಾಹರಣೆ ಹೇಳಿದಷ್ಟು, ಇತ್ತೀಚೆಗೆ ಕಾರ್ಮಾರ್ ಅಂತ ಹೇಳಿ ನಮ್ಮ ಬಜರಂಗ ಸಮಿತಿ ಒಂದು ದೇವಸ್ಥಾನ ಬ್ರಹ್ಮಲಕ್ಷ ಆಯಿತು. ಅವರು ಕೆಲಸ ಪ್ರಾರಂಭ ಮಾಡುವಾಗ ಪಕ್ಕದಲ್ಲಿ ಇರುವವರು ಜಾಗ ಕೊಡುವುದಿಲ್ಲ, ನಿರಂತರವಾಗಿ ಕೇಸು ಒಂದೊಂದೊಂದು ಕಂಪ್ಲೇಂಟ್ ಕೊಡ್ತಾ ಇದ್ರು. ಹಾಗೆ ನಮ್ಮೊಬ್ಬ ಕಾರ್ಯಕರ್ತ ಯುವಕ ಅವ ಅದರ ಸಂಪೂರ್ಣ ಜವಾಬ್ದಾರಿ ಇದ್ದದ್ದು. ಒಂದು ದಿವಸ ಅವ ಬೇಸರ ಕರೀಲಿಕ್ಕಾಗದೆ ಮಾತಾಡೋದು ಹೇಳಿದ, ಯಾಕೆ ಈ ತಲೆಬಿಸಿ ನಾನು ಬಿಟ್ಟು ಬಿಡ್ತೇನೆ, ಪ್ರತಿ ದಿವಸವೂ ಕೂಡ ನನ್ನ ಮೇಲೆ ಕಂಪ್ಲೇಂಟ್, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ತುಂಬ ಹೇಳ್ತಾರೆ. ನಾನು ಹೇಳಿದೆ, ನೀನು ಯಾರ ಮನೆಗೆ ನುಗ್ಗಿ ಯಾರ ಸಂಪರ್ಕಕ್ಕೂ ಕರೀಲಿಲ್ಲ, ಯಾವುದೇ ಮನೆಯಲ್ಲಿ ಗಂಡಸರಿಲ್ಲದಿರುವಾಗ ನುಗ್ಗಿ ಅಲ್ಲಿರತಕ್ಕಂಥ ತಾಯಂದಿರ ಮೇಲೆ ಕೈ ಹಾಕಿಲ್ಲ. ನೀನು ಮಾಡ್ತಾ ಇರುವಂಥದ್ದು ಧರ್ಮ ಕಾರ್ಯ, ದೇವರ ಕಾರ್ಯ. ಅದನ್ನ ಮುಂದೆ ಹೋಗು, ಯಾವುದು ಕೇಳ್ತಾ ಇಲ್ಲ ಅಂತ ಇಟ್ಟುಕೊಂಡ್ರೆ ಆಯ್ತು. ನಾಳೆ ನಿನಗೆ ಗೆಲುವು, ಯಾಕೆಂದ್ರೆ ಧರ್ಮಕ್ಕೆ ಗೆಲುವು, ನಿನಗೆ ಗೆಲುವು. ನಾಳೆ ಇದೆಲ್ಲವೂ ಕೂಡ ನಿನಗೆ ಅನುಕೂಲವಾಗಿ ಬರ್ತದೆ ಅಂತ ಹೇಳುವಂತ ಮಾತನ್ನು ನಾನು ಆ ಹುಡುಗ ಇನ್ನು ವಾಪಸ್ ಬರೋದು ಬೇಡ ಅಂತ ಹೇಳೋದಕ್ಕೋಸ್ಕರ ಒಂದು ಧೈರ್ಯ ತುಂಬಲಿಕ್ಕೆ ಹೇಳಿದ್ದು. ಮೊನ್ನೆ ಆ ಬ್ರಹ್ಮಲಕ್ಷದ ವೇದಿಕೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವ ಹೇಳ್ತಾನೆ, ಅವತ್ತು ನಾನು ಇದು ಯಾವುದು ಬೇಡ ಅಂತ ಹೇಳುವಾಗ ನನಗೆ ಧೈರ್ಯ ತುಂಬಿದ್ದು ಮತ್ತೆ ರವೀಶ್ ಅಂತ ಹೇಳಿ ಅವ್ರು ಈ ಮಾತನ್ನು ಹೇಳಿದ್ರು. ಅವರು ಹೇಳಿದಂತ ಮಾತು ಇವತ್ತು ಸತ್ಯ ಆಯ್ತು. ಯಾಕೆಂದ್ರೆ ಆ ಕಂಪ್ಲೇಂಟ್ ಕೊಡ್ತಾ ಇದ್ದಂತ ವ್ಯಕ್ತಿ ಬಂದು ದೇವಾಲಯಕ್ಕೆ ಬೇಕಾಗಿರುವಂತ ಎಲ್ಲ ಜಾಗವನ್ನು ಬಿಟ್ಟು ಕೊಡುವಂತ ಮಟ್ಟಕ್ಕೆ ಬಂತು. ಯಾರು ಕೂಡ ಅವ್ರ ಹತ್ರ ಮತ್ತೆ ಒತ್ತಡ ಹಾಕಲ್ಲ. ಹಾಗಿದಾಗ ನಾವು ಮಾಡಬೇಕಾದಂತ ಕರ್ತವ್ಯ ಏನಿರುವುದನ್ನು ಮಾತ್ರ ನೆನಪಿಸಿಕೊಂಡ್ರೆ ಸಾಕು. ಆ ಕರ್ತವ್ಯವನ್ನು ಮಾಡ್ತಾ ಹೋಗುವುದು. ಅದಕ್ಕೆ ಬೇಕಾಗಿರುವಂತ ಸಂದರ್ಭದಲ್ಲಿ ಬೇಕಾಗಿರುವಂಥದ್ದು ಎಲ್ಲೋ ಒದಗಿ ಬರ್ತದೆ. ಮಧೂರು ಕ್ಷೇತ್ರ ಮೊನ್ನೆ ಬ್ರಹ್ಮಲಕ್ಷ ಆಯಿತು. ನಾವು ಪುತ್ತೂರು ಕ್ಷೇತ್ರದ ಜೀರ್ಣೋದ್ಧಾರವನ್ನು ಒಂದು 2-3 ವರ್ಷದಲ್ಲಿ ಮುಗಿಸಿದ್ದೇವೆ, ಬ್ರಹ್ಮಲಕ್ಷವನ್ನು ಮಾಡಿದ್ದೇವೆ. ಮಧೂರು ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳಾಯಿತು ಪ್ರಾರಂಭ ಆಗಿ. ಒಂದೊಂದು ಕಾರಣದಿಂದ ಅದು ಮುಂದಕ್ಕೆ ಹೋಗಿ ಮೊನ್ನೆ ಎಲ್ಲ ಆಯಿತು, ಒಳ್ಳೆಯ ರೀತಿಯಲ್ಲಿ ಆಯಿತು. ಕೊನೆಯ ಗಳಿಗೆಯಲ್ಲಿ ಹೆಚ್ಚಿನ ಪುತ್ತೂರಿನಲ್ಲೆಲ್ಲ ಕೂಡ ಪ್ರಚಾರ ಆಗಿರ್ಬೇಕು, 2ನೇ ತಾರೀಕಿಗೆ ಯಾರು ಕೂಡ ಮಧೂರು ದೇವಸ್ಥಾನಕ್ಕೆ ಹೋಗಬೇಡಿ. ಭಾರತ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ಆಗಿದ್ರೆ ಅದು ದೊಡ್ಡ ವಿಷಯ ಅಲ್ಲ, ಯಾಕೆಂದ್ರೆ ಅದು ಆಗಬೇಕಾದ್ರೆ. ಆದ್ರೆ ಅಲ್ಲಿ ತಂತ್ರಿಗಳಿಗೆ ಯುದ್ಧ ಆಗ್ತದೆ ಅಂತ ಹೇಳುವಂತ ಅಪಪ್ರಚಾರ ಇತ್ತು. ಯಾಕಂದ್ರೆ ಆ ಕ್ಷೇತ್ರಕ್ಕೆ 2 ತಂತ್ರಿಗಳು, ಅವರೊಳಗೆ ಯುದ್ಧ ಆಗ್ತದೆ ಅಂತ ಹೇಳುವಂತ ಅಪಪ್ರಚಾರ ಇತ್ತು. ಆ ಒಂದು ಸನ್ನಿವೇಶವೂ ಇತ್ತು, ಪರಸ್ಪರ ಅಭಿಪ್ರಾಯ ವ್ಯತ್ಯಾಸಗಳಿದ್ದು. ಆದ್ರೆ ಅವರಿಗೆ ಏನು ದೇವರು ಪ್ರೇರಣೆ ಕೊಟ್ಟರು, ಅಂತಿಮ ಗಳಿಗೆಯಲ್ಲಿ ಆ 2 ತಂತ್ರಿಗಳೇ ಒಪ್ಪಂದಕ್ಕೆ ಬಂದದ್ದು. ನಾವ್ಯಾರು ಕೂಡ ಅದರಲ್ಲಿ ತಲೆ ಹಾಕಬೇಕಾಗಿ ಬಂದಿಲ್ಲ, ನಾವು ವ್ಯವಸ್ಥೆಯನ್ನು ಮಾಡಿದ್ದು ಮಾತ್ರ. ಹಾಗೆ ಎಲ್ಲವೂ ಆಗಲೇಕಾದಂತ ಕಾಲದಲ್ಲಿ ದೇವರಿಗೆ ಬೇಕಾಗಿರುವಂತ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡ್ತಾರೆ. ದೊಡ್ಡ ಮತ್ತೆ ಪಡೆ ಅಲ್ಲ, ಇಲ್ಲಿ ಸಣ್ಣ ಪಡೆ ಇರುವಂತದ್ದು. ಈ ಸಣ್ಣ ಪಡೆಗೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿದ್ರೆ ಇಸ್ರೇಲ್ ನಲ್ಲಿ ಇರುವುದು 65,000 ಜನ ಮಾತ್ರ. ಆ 65,000 ಪ್ರಜೆಗಳಿರುವಂತ ಅದಕ್ಕೆ ದೇವರು ಅನುಗ್ರಹ ಕೊಡ್ತಾರೆ. ಬೇಕಾಗಿರುವಂತ ಕಾಲದಲ್ಲಿ ಬೇಕಾಗಿರುವಂತ ಮಾರ್ಗದರ್ಶನ ಕೊಡ್ಲಿಕ್ಕೂ ಕೂಡ ನಿಮಗೆ ಎಲ್ಲರೂ ಕೂಡ ಇದ್ದಾರೆ. ಒಂದು ಮತ್ತೆ ಬಹಳ ಪ್ರೀತಿ ಅಭಿಮಾನ ಇಟ್ಟು ನೀವು ಬರಬೇಕು. ತಂತ್ರಿಗಳು ಬಂದು ಅವರಿದ್ದೇ ಈ ಕಾರ್ಯ ಆಗಬೇಕು ಅಂತ ಹೇಳುವಂತ ಸಂಕಲ್ಪವನ್ನು ಮಾಡಿದ್ದೇವೆ. ನಿನ್ನೆ ಮುರಳನೆ ಹೇಳಿದ್ರು 8 ಗಂಟೆಗೆ ನೀವು ಮುಟ್ಟಿದ್ರೆ ಸಾಕು ಅಂತ. ನಾನು ನಮ್ಮ ಹುಡುಗರ ಹತ್ರ ಹೇಳಿದೆ 7 ಗಂಟೆಗೆ ಹೊರಡು ಅಂತ. 2 ಕಾರಣ ಉಂಟು. ಯಾವುದಂದ್ರೆ ನಾನು 7 ಗಂಟೆಗೆ ಹೊರಡಬೇಕು, ಅಲ್ಲ ಇದ್ರೆ ನಾನು 7:50 ಕಾಲದ ನಂತರ ಹೊರಡಬೇಕು. ನನ್ನ ಜೊತೆಯಲ್ಲಿ ಮತ್ತೆ ಕರ್ತವ್ಯವನ್ನು ಮಾಡುವಂತ, ಜೊತೆಯಲ್ಲಿ ಕರ್ತವ್ಯವನ್ನು ಮಾಡುವುದು ಮಾತ್ರವಲ್ಲ, ನನ್ನ ತುಂಬಾ ಹತ್ತಿರದ ಸಂಬಂಧಿ, ನನ್ನ ಹೆಂಡತಿಯ ಸೋದರ ಮಾವನ ಮಗ
ಅವನ ಒಂದು ಮದುವೆಯಾಗಿ ಅವನ ಹೆಂಡತಿ ಮತ್ತೆ ಕ್ಯಾನ್ಸರ್ ಆಗಿ ತೀರಿಕೊಂಡಿದ್ದು. ಏನೋ ಅವರ ಭಾಗ್ಯ ಅಂತ ಹೇಳುವ ರೀತಿಯಲ್ಲಿ ಈಗ ಎರಡನೆಯ ಒಂದು ಮದುವೆ ಯೋಗ ಬಂದಿದೆ. ಅದು ಆ ಮದುವೆಯ ಕಾರ್ಯಕ್ರಮ ಉಂಟಾರಲ್ಲಿ ಇವತ್ತು. ಆಗ ನಾನು ಅಲ್ಲಿ ಮುಹೂರ್ತ ಆಗ್ತಾ ಇರುವಾಗ ಅದಕ್ಕೆ ಬೆನ್ನು ಹಾಕಿ ಬರುವಂಥದ್ದು ಸರಿ ಆಗುದಿಲ್ಲ. ಹಾಗೆ ನಾನು ನಿನ್ನೆ ಅವತ್ತು ಹೇಳಿದ್ದೆ, ನಾನು ಏನಿದ್ರು ಕೂಡ ನನಗೆ 7 ಗಂಟೆಗೆ ಹೋಗ್ಬೇಕು, 7:45ಕ್ಕೆ ಪುತ್ತೂರಿಗೆ ಮುಟ್ಟಬೇಕು ಅಂತ ಹೇಳಿದ್ದೆ. ಅದಕ್ಕೋಸ್ಕರ ನಾನು ಅಲ್ಲಿಂದ ಹೊರಟು ಬರುವಾಗ ದಾರಿಯಲ್ಲಿ ನಮ್ಮ ಕುಂಬರದ ಸಮೀಪ ನಮ್ಮೊಬ್ಬರ ಆತ್ಮೀಯರ ಮಿಲ್ಲೆಲ್ಲ ಇದೆ ಬೆರಳದವರು. ನಾನೇ ಬರುವಾಗ ಒಮ್ಮೆ ಅಲ್ಲಿ ಕೂತು ಕಾಫಿ ಎಲ್ಲ ಕುಡಿದು ಬರುವ ಕ್ರಮ ಉಂಟು. ಹಾಗೆ ಅಲ್ಲಿ ಕಾಫಿ ಎಲ್ಲ ಕುಡಿದು ಬರ್ಬೋದು ಅಂತ ಹೇಳಿ ಲೆಕ್ಕಾಗಿ ಬಂದದ್ದು. ಆ ಬರುವ ಸಂದರ್ಭದಲ್ಲಿ ಅವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ನಿನ್ನೆ ಊರಿಗೆ ಹೋಗಿದ್ದಾರೆ. ಇವತ್ತು ಅವ್ರು ರಜೆ, ಯಾಕಂದ್ರೆ ನಾಳೆ ಹೇಗಿದ್ರು ಇವತ್ತು ಆದಿತ್ಯವಾರ ಅವರಿಗೆ ರಜೆ. ಹಾಗೆ ನಾನು ನಿನ್ನೆ ಊರಿಗೆ ಹೋಗಿದ್ದಾರೆ, ಅಲ್ಲಿಯೂ ಬಂದು ಉಂಟು. ಸೀದಾ ಹೋಗುವ ಅಂತ ಹೇಳಿ ಬಂದೆವು. ಬರುವಾಗ ಆದ್ರೆ ನಿಮಿತ್ತ ಏನೆಂದರೆ, ನೀವು ಆ ಷಡಾಧಾರ ಪ್ರತಿಷ್ಠೆಯ ಒಂದು ಕಾರ್ಯದಲ್ಲಿ ತಂತ್ರಿಗಳು ಭಾಗವಹಿಸಬೇಕು ಅಂತ ಹೇಳಿ ನೀವು ಸಂಕಲ್ಪ ಮಾಡಿದ್ದೀರಿ. ಯಾವುದೇ ಕರ್ಮದ ಪ್ರಾರಂಭದಲ್ಲಿ ಸಂಕಲ್ಪ ಆಗುವಾಗ ಇದ್ದು ಬ್ರಹ್ಮಾರ್ಪಣದಲ್ಲಿ ಇರ್ಬೇಕು. ಅದು ನಮ್ಮ ಧರ್ಮ ಆ ಕಾರ್ಯಗಳ ಒಂದು ಸಂಸ್ಕಾರ. ಆಗ ನಾವು ಆ ಸಂಕಲ್ಪ ಆಗುವಂತ ಸಂದರ್ಭದಲ್ಲಿ ಇಲ್ಲದೆ ಸಮಯಕ್ಕಾಗುವಾಗ ಬಂದೊಂದು ನಾವು ಕಲ್ಲನ್ನಿಟ್ಟರೆ ಅದು ಕೇವಲ ಕಲ್ಲನ್ನು ಮಾತ್ರ ಇಡುವುದಾಗ್ತದೆ, ಅದಾಗಬಾರ್ದು. ಅಲ್ಲಿ ವೈದಿಕರು ಯಾವಾಗ ಸಂಕಲ್ಪ ಮಾಡ್ತಾರೋ, ಪ್ರಾರಂಭ ಮಾಡ್ತಾರೋ, ಅದಕ್ಕಿಂತ ಮುಂಚಿತವಾಗಿ ನಾನು ಬಂದೆ. ಅವರು ಹೇಳಿದರು ಬರುವಾಗಲೇ, ನಾವು ತಡವೋ ನೀವು ಬೇಗವೋ ಅಂತ ಗೊತ್ತಿಲ್ಲ, ನಾವು ತಯಾರಾಗ್ತಾ ಇದ್ದೇವೆ ಅಷ್ಟೇ. ನಾನೇ ಬೇಗ ಬಂದಿದ್ದೇನೆ. ಅದು ದೇವರ ತೀರ್ಮಾನ. ಏನೆಂದ್ರೆ ಆ ಸಂಕಲ್ಪ ಆಗುವಾಗಿದ್ರೆ ಅದು ಆ ಕಾರ್ಯ ಬ್ರಹ್ಮಾರ್ಪಣಕ್ಕೆ ತಲುಪ್ತದೆ. ಆ ರೀತಿ ಇವತ್ತು ಅದೇ ಸಮಯಕ್ಕೆ ಇಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗಿದೆ. ಏನಿದ್ರು ಕೂಡ ಒಳ್ಳೆಯ ಆ ಸುಮುಹೂರ್ತದಲ್ಲಿ ವಿದ್ವಾಂಸರ ನೇತೃತ್ವದಲ್ಲಿ ತಮ್ಮೆಲ್ಲರ ದೊಡ್ಡ ಆ ಭಕ್ತಿಯ ಕಾಣಿಕೆಯೊಂದಿಗೆ ಷಡಾಧಾರ ಪ್ರತಿಷ್ಠೆ ಆಗಿದೆ. ಷಡಾಧಾರ ಪ್ರತಿಷ್ಠೆ ಅಂದ್ರೆ ನಮಗೆ ಭೂಮಿಗೂ ಚೈತನ್ಯ ತುಂಬಲಿಕ್ಕೆ ಷಟ್ ಶಕ್ತಿಗಳಿವೆ, ನಮ್ಮ ಶರೀರಕ್ಕೆ ಚೈತನ್ಯ ತುಂಬಲಿಕ್ಕೂ ಕೂಡ ಷಟ್ ಚಕ್ರಗಳಿವೆ. ಹಾಗೆ ಆಧ್ಯಾತ್ಮಿಕವಾಗಿರುವಂತಹ ಶಕ್ತಿಯನ್ನು ತುಂಬಲಿಕ್ಕೆ ಇರುವಂಥದ್ದು ಷಡಾಧಾರ. ನಮ್ಮ ಆ ಧಾರ್ಮಿಕವಾಗಿರುವಂತಹ ಸಂಸ್ಕಾರ ಪ್ರಕ್ರಿಯೆಗಳು ಯಾವತ್ತೂ ಕೂಡ ನಮಗೆ ಒಳಿತನ್ನೇ ನೀಡ್ತದೆ. ಪೂಜ್ಯರು ತಮ್ಮ ಪ್ರಾರ್ಥನೆಯ ಸಂದರ್ಭದಲ್ಲಿ ಏನು ಹೇಳಿದರು, ಪೂರ್ವಿಕವಾಗಿದ್ದಂಥ ಒಂದು ವ್ಯವಸ್ಥೆ, ರಾಧಾಬಾಯಿಯ ಸಕುಟುಂಬಿಕರು ಆರಾಧನೆ ಮಾಡಿಕೊಂಡು ಬಂದರು. ಇವತ್ತು ನಾವು ಮಾಡ್ತಾ ಇರುವಂತಹ ಕಾರ್ಯ ಯಾವುದಕ್ಕೋಸ್ಕರವಾಗಿದ್ರೆ ಇಡೀ ಭಾರತಕ್ಕೆ ಒಳಿತ ಆಗಬೇಕು, ಭಾರತ ವಿಶ್ವಗುರು ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿದ್ರು ಅವರು. ಎಲ್ಲಿ ಆ ಪ್ರಾರ್ಥನೆ ಶುದ್ಧವಾಗಿದೆಯೋ ಅಲ್ಲಿ ಭಗವದ್ ಅನುಗ್ರಹ ಇರ್ತದೆ. ನಾವು ಮಾಡ್ತಾ ಇರುವಂತ ಎಲ್ಲ ಕಾರ್ಯವೂ ಕೂಡ ಲೋಕಾನುಗ್ರಹಿತ್ವರ್ಧಂ ಸ್ಥಿರಿ ಭವ ಸುಖಾಯನ ಅಂತ, ಲೋಕವನ್ನು ಅನುಗ್ರಹಿಸಲಿಕ್ಕೋಸ್ಕರವಾಗಿ ನೀರಿಲ್ಲಿ ಸ್ಥಿರವಾಗಿರ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುದು. ಹಾಗೆ ಆ ದೈವಿಕವಾಗಿರುವಂತಹ ಚೈತನ್ಯ ಅತಿ ಶೀಘ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯ ಪೂರ್ತಿಯಾಗಿ ಆ ದೈವಿಕವಾಗಿರುವಂತಹ ಚೈತನ್ಯ ಅತಿ ತೇಜಸ್ಸಿನಿಂದ ಇಲ್ಲಿ ಬೆಳಗುವುದರ ಜೊತೆಗೆ ಇಡೀ ಈ ಪ್ರದೇಶಕ್ಕೆ ಮಂಗಲವನ್ನು ಮಾಡುವುದರ ಜೊತೆಯಲ್ಲಿ ಇಡೀ ದೇಶಕ್ಕೆ ಒಳಿತಾಗಲಿ, ತನ್ಮೂಲಕವಾಗಿ ನಮ್ಮ ಭಾರತ ದೇಶ ವಿಶ್ವ ಗುರುವಾಗುವಂತ ದಿನ ಬರಲಿ. ಏನಿದ್ರು ಕೂಡ ಈಗ ದುಷ್ಟ ಶಕ್ತಿಗಳ ಸಂಹಾರ ಆಗ್ತಾ ಇದೆ, ಸತಶಕ್ತಿಗಳ ಜಾಗೃತಿ ಆಗ್ತಾ ಇದೆ. ಇದು ಭವಿಷ್ಯದಲ್ಲಿ ನಮ್ಮೆಲ್ಲರ ಆ ಒಳಿತಿನ ಜೀವನಕ್ಕೆ ಪೂರಕವಾಗಿರುವಂತಹ ಒಂದು ಆಧಾರ ಸ್ತಂಭವಾಗಿದೆ. ಆ ಆಧಾರ ಸ್ತಂಭವನ್ನು ಯಾವತ್ತೂ ಕೂಡ ನಂಬಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ನಾವು ಧರ್ಮ ಸಂಸ್ಕಾರವನ್ನು ಬೋಧಿಸಿಕೊಡುವಂತಹ ಚಿಂತನೆಯಲ್ಲಿ ಮುಂದುವರಿಬೇಕು. ಇವತ್ತಿನ ಯುವ ಪೀಳಿಗೆ ದಾರಿ ತಪ್ಪುತ್ತಾ ಇದೆ. ಯುವ ಪೀಳಿಗೆಯಲ್ಲಿ ಯುವಕರೆಲ್ಲರೂ ಕೂಡ ಈಗ ಎಲ್ಲ ಕಡೆಯೂ ಕೂಡ ಮಾದಕ ವ್ಯಸನಕ್ಕೆ ದಾಸರಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಎಲ್ಲ ಕ್ಷೇತ್ರದಲ್ಲಿ ಕೂಡ ಬೋರ್ಡ್ ಹಾಕಬೇಕಾಗಿ ಬಂದಿದೆ, ಡ್ರೆಸ್ ಕೋಡ್ ಬೇಕು ಅಂತ, ದೇವಾಲಯಕ್ಕೆ ಬರುವಾಗ ಯಾವ ರೀತಿಯ ಬಟ್ಟೆ ಬರೆಗಳನ್ನು ಹಾಕಬೇಕು ಅಂತ. ಆ ಮಟ್ಟಕ್ಕೆ ನಾವು ತಲುಪಬಾರ್ದು. ನಾವೆಲ್ಲ ಕಡೆಯೂ ಕೂಡ ಎಲ್ಲವೂ ಆಗಿರಬೇಕು. ಪ್ರಾಪಂಚಿಕವಾಗಿ ಸ್ಪರ್ಧಾತ್ಮಕವಾಗಿ ಮುಂದುವರಿಯುವಾಗ ನಾವು ಅದಕ್ಕೆ ಅನುಗುಣವಾಗಿರುವಂತಕ್ಕಂಥ ವ್ಯವಸ್ಥೆಯಲ್ಲಿ ಇರಬೇಕು. ಆದ್ರೆ ನಾವು ನಮ್ಮ ಮನೆಗೆ ಬಿಟ್ಟುವಾಗ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ನನ್ನ ಮನೆಯಲ್ಲಿರತಕ್ಕಂಥ ಸಂಸ್ಕಾರವೇ ನನಗೆ ಸ್ವರ್ಗ ಅಂತ ಹೇಳುವಂಥ ಚಿಂತನೆಯಲ್ಲಿ ತೊಡಗಿಸಿಕೊಳ್ಬೇಕು. ಆ ರೀತಿಯ ಎಲ್ಲ ಆ ಚಿಂತನೆಗಳು ಜಾಗೃತವಾಗಬೇಕು. ಹಿಂದೆ ತಾಯಂದಿರನ್ನು ಕಾಣುವಾಗಲೇ ಪೂಜನೀಯವಾಗಿರುವಂಥ ಭಾವನೆ ಬರ್ತಾ ಇತ್ತು. ಈಗ ನಮ್ಮ ಹಿಂದಿನ ಪೀಳಿಗೆಯಲ್ಲಿ ಹಣೆಯಲ್ಲಿ ತಿಲಕ ಕಾಣೆಯಾಗ್ತಾ ಇದೆ. ಅದೇ ರೀತಿ ನಾವು ಉಡುವಂತ ಬಟ್ಟೆ ಬರೆಗಳಲ್ಲಿಯೂ ಕೂಡ ಒಂದು ಪೂಜನೀಯವಾಗಿರುವಂತಹ ಭಾವನೆ ಎದುರಿರುವವರಿಗೆ ಜಾಗೃತವಾಗಿ ಪೂರಕವಾಗಿರ್ತಕ್ಕಂಥ ಬಟ್ಟೆ ಬರೆಗಳು ಇಲ್ಲದೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲವೂ ಕೂಡ ಈಗ ಒಮ್ಮೆಗೆ ಕೂತ್ಕೊಳ್ಳಿಸಿ ಮಕ್ಕಳನ್ನು ಹೇಳಿದ್ರೆ ಮಕ್ಕಳು ಈಚೆಗೆ ನಮ್ಮ ಮೇಲೆ ಹಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಆ ಮಕ್ಕಳಿಗೆ ನಾವು ಯಾರು, ನಾವು ಮಾಡಬೇಕಾದ್ದೇನೆ ಎಂಬುದನ್ನು ಅರ್ಥೈಸಬೇಕನ್ನುವಂಥ
ಜವಾಬ್ದಾರಿ ಇದೆ ಅಂತ ಆ ಸಂಸ್ಕಾರಗಳೆಲ್ಲ ಎಲ್ಲಿಂದ ಜಾಗೃತವಾಗ್ತಾ ಇದ್ದಾರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದಿಂದ. ಆ ರೀತಿ ಈ ದೇವಾಲಯ ಬೆಳಗಿ ಬರಲಿ. ತನ್ಮೂಲಕವಾಗಿ ನಾವು ಒಂದು ಕ್ಷೇತ್ರದ ಕ್ರಮದಲ್ಲಿ ಏನು ಇಲ್ಲಿ ಮಾಡ್ತಾ ಇಲ್ಲ, ಒಂದು ಮನೆಯೊಳಗೆ ಹೇಗೆ ದೇವರ ಕೋಣೆಯೋ ಅಥವಾ ಒಂದು ಮಠ ಸಂಪ್ರದಾಯದಲ್ಲಿ ಒಂದು ದೇವರ ಪೂಜೆ ಆರಾಧನೆಯನ್ನು ಆ ಪದ್ಧತಿಯಲ್ಲಿ ಇಲ್ಲಿ ದೇವರ ಆರಾಧನೆ ಮಾಡಿಕೊಂಡು ಬರುವಂಥದ್ದು ಸಾಕು. ನಾವು ಮಾಡುವಂಥದ್ದು ಆ ಸಣ್ಣ ಮಟ್ಟಿಗಾದ್ರೂ ಕೂಡ ಅದು ಭಕ್ತಿ ಪುರಸ್ಸರವಾಗಿ ಸಮರ್ಪಣೆ ಅಂದರೆ ಆ ದೈವಿಕವಾಗಿರುವಂಥ ಚೈತನ್ಯ ಬೆಳಗಿ ಬರ್ತದೆ. ಬೆಳಗಿ ಬರಲಿ. ಯಾವ ರೀತಿಯಲ್ಲಿ ಕೂಡ ಆತ್ಮೀಯರಾಗಿರ್ತಕ್ಕಂಥ ಮುರಳಿ ಹಸುಂತರಕರು ತುಂಬಾ ಜೊತೆಯಲ್ಲಿದ್ದಾರೆ. ಯಾಕಂದ್ರೆ ಮನೆಯ ನಂತರ ಅವರು ಏನೋ ಒಂದು ಭಾಗ್ಯ, ನಾನು ಅವರು ಹೇಳುವಂತ ಸಂದರ್ಭದಲ್ಲಿ ನಾನು ಒಪ್ಪಿಕೊಂಡೆ, ಆಯ್ತು ಬರ್ತೇನೆ. ನನಗೆ ಗೊತ್ತಿದೆ ಗುಂಟಾಡ್ರಲ್ಲಿ ಕೂಡ ನಮಗೆ ಈ ಸಂದರ್ಭದಲ್ಲಿ ತುಂಬಾ ಪ್ರತಿಷ್ಠಾ ಕಾರ್ಯಕ್ರಮಗಳು ಇರ್ತದೆ. ಆದ್ರೆ ಅಲ್ಲಿ ಎಲ್ಲ ಸಾಧಾರಣ ನಮ್ಮಲ್ಲಿ ಒಂದು ಒಪ್ಪಂದ ಇದೆ, ರಾತ್ರಿ ಸುದರ್ಶನ ಹೋಗ್ತಾರೆ ನಾನು ಹೋಗುದು, ಹಗಲೊಂದು ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಅಡ್ಡ ಹೋಗುದು. ಒಂದೇ ಮುಹೂರ್ತ ಬಂದ್ರೆ ನಿವೃತ್ತಿ ಇಲ್ಲ, ಇಬ್ಬರು ಹೋಗ್ಬೇಕಾಗ್ತದೆ. ಹಾಗೆ ಮುರಳಣ್ಣ ಹೇಳಿದ ಕೂಡ ನಾನು ಒಪ್ಪಿಕೊಂಡೆ, ಆಯ್ತು ಬರ್ತೇನೆ ಅಂತ. 2 ದಿವಸ ಕಳೆದ ನಂತರ ಮಗ ಹೇಳಿದ 11ನೇ ತಾರೀಕಿಗೆ 8:26 ಒಂದು ಪ್ರತಿಷ್ಠೆಗೆ ನೀವು ಹೋಗ್ಬೋದು ಅಂತ. ಪುಣ್ಯ ಪವಿತ್ರ ಕಾರ್ಯದಲ್ಲಿ ನಮಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ನಿರಂತರವಾಗಿ ಬೆಂಬಲವಾಗಿ ಮುರಳಣ್ಣ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಮುರಳಣ್ಣ ಹೇಗೆ ಅಂದ್ರೆ ಅವ್ರು ಇಲ್ಲಿಂದ ಬಂದವರು ಅಂತ ಹೇಳಿದ್ರೆ ಹಸಂತರ್ಕದಿಂದ. ಹೌದು, ಹಸಂತರ್ಕ. ಈ ಹಸಂತರ್ಕ ಅಂದ್ರೆ ಏನಂದ್ರೆ ನಾವು ಆ ಅಕ್ಷರ ಪ್ರಾರಂಭವೇ ಹೇಗೆ ಅಂದ್ರೆ ಅದು ಮತ್ತೊಬ್ಬರ ಒಳಿತಿಗೋಸ್ಕರವಾಗಿ ಯಾವತ್ತೂ ಕೂಡ ನಿರ್ಮಲವಾಗಿರ್ತದೆ ಅಂತ. ಮತ್ತೊಬ್ಬರ ಒಳಿತಿಗೋಸ್ಕರವಾಗಿ ನಿರ್ಮಲವಾಗಿರುವಂತ ಬೆಟ್ಟ ಅಂತ ಅರ್ಥ ಅದರದ್ದು. ಆಗ ತನ್ನ ಜೀವನದಲ್ಲಿ ಯಾವುದೇ ನೋವಿರ್ಲಿ, ತನ್ನ ಜೀವನದಲ್ಲಿ ಯಾವುದೇ ಸಂಕಷ್ಟ ಇರಲಿ, ತನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಅದೆಲ್ಲವೂ ಲೆಕ್ಕ ಅಲ್ಲ. ಮತ್ತೊಬ್ಬರಿಗೋಸ್ಕರವಾಗಿ, ಸಮಾಜದ ಒಳಿತಿಗೋಸ್ಕರವಾಗಿ ನಾನೇನ್ ಮಾಡಬೇಕು ಆ ಚಿಂತನೆಯಲ್ಲಿ ಇರುವವರು ಯಾವತ್ತೂ ಕೂಡ ಹಸನ್ಮುಖಿಯಾಗಿ ಇರ್ತಾರೆ. ಅದೇ ರೀತಿ ಬೇಕಾಗಿ ಬಂದಲ್ಲಿ ಹಾಗೆ ಹೇಳಿದವರು ನಿಸೆಯುವಂತಹ ಶಕ್ತಿಯಾಗಿರ್ತಾರೆ. ಅಂತವರ ಬೆಂಬಲವೂ ಕೂಡ ತಮಗಿರುವಾಗ ನಾವು ಕೂಡ ಹಾಗೆ ಯಾವತ್ತೂ ಕೂಡ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಈ ಕ್ಷೇತ್ರ ಅತಿ ಶೀಘ್ರದಲ್ಲಿ ನಿರ್ಮಾಣಗೊಳ್ಳಿ, ಅಲ್ಲಿ ಆ ದೈವಿಕವಾಗಿರುವಂತಹ ಚೈತನ್ಯ ಪ್ರತಿಷ್ಠಾಪನೆಯಾಗಿ ನಮಗೆ ಎಲ್ಲರಿಗೂ ಕೂಡ ಆ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ ಎಂಬ ಆ ಒಂದು ಪೂರ್ಣವಾಗಿರುವಂತಹ ಪ್ರಾರ್ಥನೆ ನನಗೆ ವಿರಮಿಸ್ತೇನೆ. ದೇಹಿ ಒಂದು ಕುಟುಂಬದ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಕ್ಷೇತ್ರ ಅಂತ ಹೇಳುವಂಥ ಭಾವನೆ ಒಂದಷ್ಟೇ. ಆದ್ರೆ ತಾಯಿಯ ಅನುಗ್ರಹ ಇಡೀ ದೇಶಕ್ಕೆ, ನಮಗೆ, ನಮ್ಮ ಕುಟುಂಬಕ್ಕೆ, ಇಡೀ ಸಮಾಜಕ್ಕೆ ಮತ್ತು ಇಡೀ ದೇಶಕ್ಕೆ ಬೇಕು ಅಂತ ಹೇಳುವಂಥದ್ದು ಒಂದು ಸಂಕಲ್ಪ. ಆ ದೃಷ್ಟಿಯಿಂದ ನಾವೆಲ್ಲ ಒಟ್ಟು ಸೇರಿ ಮಾಡಬೇಕು ಅಂತ ಹೇಳುವಂಥ ಕರ್ತವ್ಯವನ್ನು ಎಚ್ಚರಿಸಿರ್ತಕ್ಕಂಥ ತಂತ್ರಿಗಳಿಗೆ ಭಕ್ತಿ. ಉಗ್ರನಾಗಿ ದೈತ್ಯರನ್ನು ಸಂವರ್ಧನೆ ಮಾಡ್ತೇನೆ ಹೇಳ್ತಾರೆ. ಅದಲ್ಲದೆ ಆಸುರಿ ಶಕ್ತಿಗಳು ಪ್ರಪಂಚದಲ್ಲಿ ಪದೇ ಪದೇ ಜಾಗೃತ ಆದಾಗ ನಾನು ಯಾವ ರೂಪದಲ್ಲಿ ಅವುಗಳನ್ನು ವರ್ಧನೆ ಮಾಡ್ತೇನೆ ಅಂದ್ರೆ ಯದಾರ್ಮಾಖ್ಯ ತ್ರೈಲೋಕ್ಯಂ ಮಹಾಬಾಲಾಂತರಿಷ್ಯದಿ ತದಾಹಂ ಭ್ರಾಮರಂ ರೂಪಂ ಕೃತ್ವಾ ಸಂಖ್ಯೆಯ ಷಡ್ಪದಂ. ಅರುಣಾಸುರನಂತಹ ಮಹಾ ದುಷ್ಟಶಕ್ತಿಗಳು ಈ ಪ್ರಪಂಚದಲ್ಲಿ ಜಾಗೃತವಾಗಿ ಸಜ್ಜನರಿಗೆ ತೊಂದರೆಗಳನ್ನು ಕೊಡುವಾಗ ದುಂಬಿಯ ರೂಪದಲ್ಲಿ ಬಂದು, ದುಂಬಿ ಅಂದ್ರೆ ಯಾವುದು? ಕೇವಲ ಪ್ರಕೃತಿಯಲ್ಲಿ ದೇವರ ಸೃಷ್ಟಿಯ ದುಂಬಿ ಮಾತ್ರ ಅಲ್ಲ, ವೇದ ಶಾಸ್ತ್ರಾಣಿ ವಿಜ್ಞಾನ ಏತತ್ ಸರ್ವಂ ಜನಾರ್ದನ. ವಿಜ್ಞಾನ ರೂಪದಲ್ಲಿ ರಫೇಲ್ ಒಂದು ದುಂಬಿ ಅಲ್ವಾ? ಈಗ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, ದುಂಬಿಗಳು ಬಂದಂಗೆ ಬರ್ತಾ ಐತೆ, ಅದೇ ದುಂಬಿ. ಬ್ರಾಹ್ಮಣಂ ರೂಪಂ ಕೃತ್ವಾ ಸಂಖ್ಯೆಯ ಷಡ್ಪದಂ. ಆಸುರಿ ಶಕ್ತಿಗಳು ಪ್ರಪಂಚದಲ್ಲಿ ಎಷ್ಟು ಜಾಗೃತವಾಗಿ ಅವು ಕೆಲಸ ಮಾಡ್ತಾವೋ ರಾತ್ರಿ ಹೊತ್ತಲ್ಲಿ, ಆಗ ನಮ್ಮ ದುಂಬಿಯ ರೂಪದಲ್ಲಿ, ದುಂಬಿ ಅಂದ್ರೆ ಎಲ್ಲರೂ ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೇನೋ ತುಳುವಿನಲ್ಲಿ ಹೇಳ್ತಾರೆ ಕುರುವಾಯಿ, ಕುರುವಾಯಿ. ಆ ರೂಪದಲ್ಲಿ ಬಂದು ಪ್ರಪಂಚದಲ್ಲಿರುವ ತಾಮಸ ಶಕ್ತಿಗಳನ್ನೆಲ್ಲ ನಾಶ ಮಾಡ್ತೇನೆ ಹೇಳ್ಕೊಂಡು, ಅವಳ ಅನುಗ್ರಹದಿಂದ ಪರಮಗುರುಗಳಾದಂತಹ ಆದಿಶಂಕರಾಚಾರ್ಯರು ಅದನ್ನೇ ಹೇಳಿದರು. ಕೇವಲ ಶಿವನಿಂದ ಮಾತ್ರ ಅಲ್ಲ, ಶಿವನೊಂದಿಗೆ ಶಕ್ತಿಯೂ ಸೇರಿದಾಗ. ಸೌಂದರ್ಯದ ಮೊದಲನೇ ಶ್ಲೋಕವೇ ಅದು. ಶಿವಶಕ್ತ್ಯಾ ಅಯುಕ್ತ್ಯಾ ಸ್ವಯುತಿಭಿಃ. ಶಿವನ ಜೊತೆಯಲ್ಲಿ ನಾನು ಸೇರಿಕೊಂಡು ತಾಮಸ ಶಕ್ತಿಗಳನ್ನೆಲ್ಲ ನಿರ್ನಾಮ ಮಾಡಿಕೊಂಡು ಅನಿರುದ್ಧ ನಾರಾಯಣ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವಾತ್ಮಕ ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಅಗ್ನಿ, ವಾಯು, ಅಪ್ತೇಜ, ಆಕಾಶ, ವಾಯು ಇದಕ್ಕೆ ಸಂಬಂಧಪಟ್ಟಂತಹ ದೇವತಾ ಸ್ವರೂಪಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಾನು ಪ್ರಪಂಚವನ್ನು ಸಂರಕ್ಷಣೆ ಮಾಡ್ತೇನೆ ಹೇಳ್ಕೊಂಡು. ಆದ್ರಿಂದ ಆ ಶಿವನೊಂದಿಗೆ ಈಗ ಮಹಾಕಾಳಿಯ ಸಾನ್ನಿಧ್ಯವು ಜಾಗೃತವಾಗ್ತಾ ಇದೆ. ಅವಳ ಅನುಗ್ರಹದಿಂದ ತಾಯಿಯವರು ಎಲ್ಲಾ ಇಚ್ಛೆಗಳನ್ನು ನೆರವೇರಿಸುವಳು. ತಂದೆಗೆ ನಾವು ನನ್ನನ್ನು ಈ ಪ್ರಪಂಚಕ್ಕೆ ತಂದೆ, ಆದ್ದರಿಂದ ನಾವು ಇನ್ನು ತಂದೆ ಎಂದು ಹೇಳಿದ್ರೆ
ತಾಯಿಗೆ ಆಯಿಯಲ್ಲಿ ಹುಳು, ಮರಾಠಿಯಲ್ಲಿ ಹಿಂದಿಯಲ್ಲಿ ಕಿದರ್ಶಿ ಆಗಿ ಉದರ್ಶಿ ಆಗಿ ಸರಿಸಮಾನವಾದವಳು ಇಲ್ಲ ಹೇಳ್ಕೊಂಡು ಅದರಿಂದ ಎಲ್ಲ ಇಷ್ಟಾರ್ಥಗಳನ್ನು ನೆಲೆಸುವುದು ನೆರವೇರಿಸುವಳು. ಸರ್ವಾಬಾಧ ನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತಃ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯಕ್ಕೆ ನ ಸಂಶಯ. ಇದು ನಮ್ಮ ಮಾತಲ್ಲ, ವೇದದ ಮಾತಲ್ಲ, ಶಾಸ್ತ್ರಗಳ ಮಾತಲ್ಲ, ಆ ತಾಯಿ ಮಾರ್ಕಾಂಡೇಯ ಪುರಾಣದಲ್ಲಿ ಹೇಳಿದಂಥ ದೇವಿಯು ವಾಚ ಎಂದು. ಸರ್ವಾಬಾಧ ನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತ. ಅವಳ ಆರಾಧನೆಯಿಂದ ಪೂಜನೆಯಿಂದ ಎಲ್ಲ ರೀತಿಯ ಸಮಸ್ಯೆಗಳು ಬಾಧೆಗಳು ನಿವೃತ್ತಿಯಾಗಿ ಧನಧಾನ್ಯಗಳು ಸಮೃದ್ಧಿ ಮಾಡಿಕೊಡ್ತಾಳೆ. ಅದಲ್ಲದೆ ಸರ್ವಾಬಾಧ ಪ್ರಶಮನಂ ತ್ರೈಲೋಕೇಶ ಗಿರೀಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮತ್ ವೈರಿ ವಿನಾಶನಂ. ಈಗ ನಮಗೆ ಅವಳ ಪೂಜನೆ ಆರಾಧನೆಗಳನ್ನು ಮಾಡಿಕೊಂಡು ಆ ಶಕ್ತಿಯನ್ನು ಇನ್ನಷ್ಟು ಜಾಗೃತಿ ಮಾಡಿಕೊಂಡು ದೇಶಕ್ಕೋಸ್ಕರ ನಮ್ಮ ಮನೆಯೊಳಗೆ ಇರುವಂತಹ ತಾಮಸ ಶಕ್ತಿಗಳನ್ನು ನಿವೃತ್ತಿ ಮಾಡೋಕ್ಕೋಸ್ಕರ ಅವಳ ಕೃಪೆಯ ಅನುಗ್ರಹ ಅತ್ಯಂತ ಜಾಗೃತವಾಗಿದೆ. ರಾಮಕೃಷ್ಣ ಪರಮಹಂಸರು ಆರಾಧನೆ ಮಾಡಿದಂಥ ಮಹಾಕಾಳಿಯ ಅನುಗ್ರಹದಿಂದ ಪ್ರಪಂಚ ಇನ್ನಷ್ಟು ಜಾಗೃತವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸಗಳು ಎಲ್ಲ ಸಮಾಜ ಬಾಂಧವರ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಇಚ್ಛಾಶಕ್ತಿಯಿಂದ ಇನ್ನಷ್ಟು ಜಾಗೃತಿಯಾಗಲಿ. ಸಂಖ್ಯಾಬಲ ಬೇಕಾಗಿಲ್ಲ, ನಮಗೆ ಇಚ್ಛಾಶಕ್ತಿಯ ಬಲವುಳ್ಳವರೇ ಪ್ರಧಾನವಾಗ್ತಾರೆ. ಅದರಿಂದ ವಂಶತಲಕ ಒಳಗಿರುವಂಥ ಒಳ್ಳೆಯ ಸಂಕಲ್ಪ ಶಕ್ತಿ, ಸಂಘಟನಾ ಶಕ್ತಿ ಮತ್ತು ಬಾಲ್ಯದಿಂದಲೂ ನಮಸ್ತೆ ಸದಾವತ್ಸರೆ ಮಾತೃಭೂಮಿ ಹೇಳಿಕೊಂಡು ತಲೆಯನ್ನು ಬಗ್ಗಿಸಿಕೊಂಡು ಬಂದಂತಹ ಒಳ್ಳೆಯ ಕಾರ್ಯಕರ್ತರಿದ್ದಾರೆ. ಅವರಿಗೆ ಆ ದೇವಿಯು ಇನ್ನಷ್ಟು ಚೈತನ್ಯವನ್ನು ತುಂಬಿಸಲಿ. ಯಾ ದೇವಿ ಸರ್ವಭೂತೇಷು ಚೈತನ್ಯತ್ಯ ವಿಧೀಯತೆ. ಅವಳ ಚೈತನ್ಯವನ್ನು ನಮ್ಮಲ್ಲಿ ನಿಮ್ಮಲ್ಲಿ ಒಗ್ಗೂಡಿಸಿಕೊಂಡು ಸೇರಿಸಿಕೊಂಡು ಈ ಭವ್ಯ ದಿವ್ಯ ಮಂದಿರವು ಅತ್ಯಂತ ಶೀಘ್ರವಾಗಿ ಭವ್ಯವಾಗಿ ನೋಡುವಂಥ ಯೋಗ್ಯವನ್ನು ಅವಳು ಅನುಗ್ರಹಿಸಿಕೊಂಡು ಈ ಸ್ಥೂಲ ರೂಪದಲ್ಲಿರುವಂತಹ ಶಕ್ತಿಯನ್ನು ಸೂಕ್ಷ್ಮ ರೂಪದಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬರುವಂತಹ ಯೋಗ ಭಾಗ್ಯವನ್ನು ನಮಗೆ ದೇವರು ಅನುಗ್ರಹಿಸಿ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅನುಗ್ರಹದಿಂದ ಎಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಟ್ಟು ನಾವು ಈ ಹಿಂದೆಯೇ ಇಷ್ಟೇ ನಮ್ಮ ಹಿರಿಯವರು ಆರಾಧನೆ ಸಂಕಲ್ಪ ಮಾಡಿಕೊಂಡು ಬಂದದ್ದು ವಿಶ್ವ ಹಿಂದೂ ಪರಿಷತ್ತು ಹೇಳಿಕೊಂಡು. ವಿಶ್ವ ಹಿಂದೂ ಪರಿಷತ್ತು ಅಂದರೆ ಭಾರತದಲ್ಲಿ ಮಾತ್ರ ವಿಶ್ವ ಅಲ್ಲ, ವಿಶ್ವವೇ ಹಿಂದೂ ಎಂದು ಸಾರಿಕೊಂಡು ಅವರು ಬಂದಿದ್ದಾರೆ. ಹಿಂದೂ ಎಂದ್ರೆ ಏನು? ಹಿಂದೂ ಎಂದ್ರೆ ನಾಮ ಹಾಕಿದವರು ಮಾತ್ರ ಹಿಂದಲ್ಲ. ಹಿಂಸೆಯ ದುರ್ಯತಿ ಯಸ್ಯ ಮನಃ ಇತಿ ಹಿಂದೂ. ಯಾರಿಗೆ ಹಿಂಸೆಯಿಂದ ನೋವಾಗ್ತದೋ, ಯಾರ ಮನಸ್ಸಿಗೆ ವೃಕ್ಷ ಸರೀಸೃಪ ಕೀಟ ಪತಂಗ ಭೂಮಿಗಳನ್ನು ಛೇದನ ಮಾಡಿದಾಗ ನೋವು ಕೊಟ್ಟಾಗ ಯಾರ ಮನಸ್ಸಿಗೆ ನೋವಾಗ್ತದೋ, ಯಾರಿಗೆ ಹಿಂಸೆ ಕೊಟ್ಟಾಗ ಅವನ ಮನಸ್ಸಿಗೆ ನೋವಾಗ್ತದೋ ಅವನೇ ಹಿಂದೂ. ಅಂತಹ ಹಿಂದೂಗಳು ಪ್ರಪಂಚದಾದ್ಯಂತ ಯಾರಿಗೂ ಹಿಂಸೆಯನ್ನು ಕೊಡದಂತಹ ಮಾನವೀಯತೆ ನಮ್ಮಲ್ಲಿ ಬೆಳೆಯಲಿ. ಆ ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರೂ ಜಾಗೃತವಾಗಿ ಒಂದು ಬಾಂಧವರಂತೆ ಅಣ್ಣ ತಮ್ಮಂದಿರಂತೆ ನಾವು ಜೀವನ ಮಾಡುವಂತಹ ಭಾಗ್ಯವನ್ನು ದೇವರು ಅನುಗ್ರಹಿಸಿ ಆ ತಾಯಿಯು ನಮಗೆಲ್ಲರಿಗೂ ಅನುಗ್ರಹಿಸಿ ಹೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎರಡು ಮಾತನ್ನು ಮುಗಿಸಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.